ಸಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಶಾಲೆಡು ಕ್ಲಾಸ್ ಮುಗಿತದ ಇಲ್ಲಡೆ ಜೋಕ್ಲಿನ ಲೆತ್ತೊಂದು ಪೋಂದಿತ್ತಿನ ಪೊರ್ತುಡು ಶಾಲೆ ಬಸ್ಸಿಗೆ ಮಾಮೂಲ ಮರ ಮಗರ್ದು ಬೂರ್ದು ಒರ್ತಿ ಪೊಣ್ಣು ಮಗಲು ಜೀವ ಕಳೆಯೊಂದು ಬೊಕ್ಕ ಮೂವೇರು ಜೋಕ್ಲೆಗೆ ಜೋರ್ದ ಪೆಟ್ಟಾಯಿನ ಬೇಜಾರ್ದ ಸಂಗತಿ ಬಂಟ್ವಾಳ ತಾಲೂಕದ ಬರಿಮಾರ್ ಕೈತಲ ಬುಧಾರ ಬಯ್ಯಾಗ ನಡೆತದ ಬಂಟ್ವಾಳ ತಾಲೂಕದ ಬರಿಮಾರಡು ಬುಧಾರ ಬಯ್ಯಗ ಶಾಲೆ ಬಸ್ಸಿಗೆ ಮಾಮಲ್ಲ ಮರ ಮಗರ್ದು ಬೋರ್ದು ಪೂರ್ವ ಪ್ರಾಥಮಿಕ ಶಾಲೆಡು ಕಲ್ತೊಂದಿತ್ತಿನ 5 ವರ್ಷ ಪ್ರಾಯದ ಚಿರಣ್ವಿ ಪನ್ಪುನ ಪುಣ್ಣನ ಪ್ರಾಣ ಪೋಯಿನ ಬೇಜಾರ್ದ ಸಂಗತಿ ನಡೆತು ಪೋತುಂಡು ಬಯ್ಯಗ ಶಾಲೆ ಬುಡಿ ಬೆರಿಕೆ ಶಾಲೆ ಬಸ್ಸಡು ಜೋಕುಲು ಇಲ್ಲಡೆ ಪೋಂದುಪ್ಪುನಗ ಈ ಸಂಗತಿ ನಡೆತದುಂಡು ಮೂವೇರು ಜೋಕ್ಲೆಗೆ ಜೋರ್ದ ಪೆಟ್ಟಾದಿತ್ತದ ಆಸ್ಪತ್ರೆಡು ಉಳ್ಳೇರು ಪೆಟ್ಟೈನ ಜೋಕ್ಲಿನ ಅಪ್ಪಗನೆ ಪುತ್ತೂರು ಬೊಕ್ಕ ತುಂಬಿದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಂಡು ಈ ಸಂಗತಿ ನಡತಿನ ಆ ಕ್ಷಣೊಟ್ಟೆ ಊರ್ದಕ್ಲು ರಕ್ಷಣಾ ಕಾರ್ಯಾಚರಣೆ ನಡಪಾದ ಬಸದುಲ ಇತ್ತಿನ ಜೋಕ್ಲಿನ ಬಚಾವ್ ಮಲ್ತದ ಪಿದೈಕನದೇರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಜಾಗಿಗೆ ಬತ್ತು ಪಿಂದದ ಮಾಹಿತಿ ಒಟ್ಟು ಮಲ್ತೇರು 25 ಹೆಚ್ಚ ಬರವು ಕಲ್ಪನಾ ಜೋಕ್ಲೇನು ಇಲ್ಲಡೆ ಬುಡಿಯರೆ ಬಿದ್ದಣ್ಣ ಶಾಲಾ ಬಸ್ ರಾಜಮಾರ್ಗುಡೆ ಸಾಗದು ಮಾಣಿ ಬೆರಣಿಕೆ ಕಲ್ಲಿಟ್ಟಿಗೆ ಪೋದು ಐದು ಬೊಕ್ಕ ಪೆರ್ನೆಗೆ ಪೋಯರೆ ಇತ್ತಂಡು ಅಂಡ ಬಂಟ್ವಾಳ ಬರಿಮಾರ್ ಕಲ್ಲಿಟ್ಟಿದ ಮುಟ್ಟ ಬನ್ನಗ ದೈವಸ್ಥಾನ ಒಂದೇತ ಕೈತಲಿಡೆ ಬರೊಂದುಪ್ಪನಗ ಬಸ್ಸದ ಮೇಲಗು ಮರ ಬೂರ್ದುಂಡು ಈ ಪೊರ್ತುಡು ಚಿರಣ್ವಿ ಪನ್ಪುನ ಪೊಣ್ಣಗು ಜೋರ್ದ ಪೆಟ್ಟಾದಿತ್ತಂಡು ಆಸ್ಪತ್ರೆಗೆ ಕೊನುನಗ ಪ್ರಾಣ ಪೋತುಂಡು ಮರ ಮಗರ್ದು ಬಸ್ ಬೂರ್ನ ಈ ಸಂಗತಿ ಹಿಡ್ದ ಅವ್ರ ಆ ಜಾಗೆದ ಸುತ್ತಮುತ್ತದ ಜನಕ್ಲಿಗೆ ಬೇನೆ ಬೇಜಾರ ಆತಂಡು ತಹಶೀಲ್ದಾರ್ ಮಂಜುನಾಥ್ ಜಾಗೆಗೆ ಬತ್ತದ ಸಂಗತಿ ಪಿಂದದ ಬೇಜಾರ್ ತೆರಿಪಾದೆರು ಪ್ರಕೃತಿ ಮುನೀನ ಬಗೆಟ ಕೊರ್ಪುನ ಸಾಯ ಅವದ ಕಾಡು ಈ ಸಂಗತಿ ಬಗೆಟ ಭಾರಿ ಬೇಜಾರಾತನಂದು ಆರ್ಪಂತೆರು ಭಾಳ ನೋವಿನ ಸಂಗತಿ ಇದು. ಇವತ್ತು ಒಂದು ದುರ್ಘಟನೆ ನಡೆದೋಗಿದೆ. ಏನು ಅಂತ ಹೇಳಿದರೆ ಶ್ರೀರಾಮ ಸ್ಕೂಲ್ ಅಂತೇಳಿ ಒಂದು ಪ್ರೈವೇಟು ಸ್ಕೂಲ್, ಅದು ಕಲ್ಲಡ್ಕದಲ್ಲಿರೋಂಥ ಸ್ಕೂಲು. ಬರಿಮಾರು ಹೋಗಿ ಮಕ್ಕಳನ್ನು ಬಿಟ್ಟು ಬರಬೇಕಾದ್ರೆ ವಾಪಸ್ ಬರಬೇಕಾದ್ರೆ ಒಂದು 20 ಮಕ್ಕಳು ಇದ್ವು ಅದರಲ್ಲಿ ಬಸ್ಸಲ್ಲಿ. ಒಂದು ದೊಡ್ಡ ಮರ ಬಿಳಿಯೂರು, ಅದು ಬರಿಮರ ಹತ್ರ ಒಂದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೊಡ್ಡ ಮರ, ಸುಮಾರು 200-300 ವರ್ಷದ ಹಳೆಯ ಮರ. ಅದು ಕರೆಕ್ಟಾಗಿ ಬಸ್ಸಿನ ಮೇಲೆ ಬಿದ್ದು ಒಂದು 4-5 ಮಕ್ಕಳಿಗೆ ಇಂಜುರಿ ಆಗಿತ್ತು. ಅದರಲ್ಲಿ ಒಂದು ಮಗು ಚಿರಣ್ವಿ ಅಂತೇಳಿ 5.5 ವರ್ಷದ ಮಗು ತುಂಬ ತಲೆಗೆ ಏಟಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದೆ, ತೀರೋಗಿದೆ. ಮಗು 5.5 ವರ್ಷದ ಮಗು. ಅದು ನಮ್ಮ ಪುತ್ತೂರು ಜನರಲ್ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಮುಂಚೆನೇ ತೀರೋಗಿತ್ತು. ಇನ್ನೂ 2 ಮಕ್ಕಳು ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಪ್ರಕೃತಿ ವಿಕೋಪದಿಂದ ಆಗಿರೋಂತಹ ಒಂದು ಘಟನೆ ಇದು. ಅದಕ್ಕೇನು ಸೂಕ್ತ ಪರಿಹಾರ ಕೊಡಬೇಕು ಮತ್ತು ಅವ್ರಿಗೇನು ಅವರ ತಂದೆ ತಾಯಿಗೆ ಏನು ಸಾಂತ್ವನ ಹೇಳಬೇಕು ಅದನ್ನು ನಮ್ಮ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಮಾಡುತ್ತೆ. ಇಂಥ ದುರ್ಘಟನೆ ಆಗದ ರೀತಿ ನಾವು ಖಂಡಿತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಇದೊಂದು ಭಾಳ ನೋವಿನ ಸಂಗತಿ. ಈ ಘಟನೆ ನಡೆದೋಗಿದೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಬುಧವಾರ ಸಂಜೆ 4:30 ಗಂಟೆಗೆ ನಮ್ಮ ಪಕ್ಕದಲ್ಲಿ ಸ್ಕೂಲ್ ಬಸ್ ಬರುವಾಗ ಮರ ಬಿತ್ತು. ಅದನ್ನು ನನಗೆ ಫೋನ್ ಮಾಡಿದರು. ಹೋಗಿ ನಾನು ಮಗುವನ್ನು ಹತ್ತಿರ ಕಾರ್ತಿಕ್ ಎಂಬ ರಿಕ್ಷಾದಲ್ಲಿ ಕರ್ಕೊಂಡು ಮಾಣಿಗೆ ಬಂದೆ. ಮಾಣಿಯಿಂದ ಪುತ್ತೂರಿಗೆ ಬಂದೆ ಆಸ್ಪತ್ರೆ. ಬಂಟ್ವಾಳ ಬರಿಮಾರಡು ಶಾಲೆ ಬಸ್ಸಿಗೆ ಮರ ಮಗರ್ದು ಪೆಟ್ಟಾಯಿನ ಜೋಕ್ಲೇನು ಸುರೂಕು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದಿತ್ತದು ಜಿಲ್ಲಾಧಿಕಾರಿ ದರ್ಶನ್ HV ಬೊಕ್ಕ SP ಡಾಕ್ಟರ್ ಅರುಣ್ ಆಸ್ಪತ್ರೆಗೆ ಪೋದು ಜೋಕ್ಲಿನ ಆರೋಗ್ಯ ವಿಚಾರಿತೆರು. ಬಂಟ್ವಾಳ ಬರಿಮಾರಡು ಶಾಲೆ ಬಸ್ಸಿಗೆ ಮರ ಮಗರ್ದು ಪೆಟ್ಟಾಯಿನ ಜೋಕ್ಲಿನ ಸುರೂಕು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಸೇರ್ಸಾದಿತ್ತದು ಜಿಲ್ಲಾಧಿಕಾರಿ ದರ್ಶನ್ HV ಬೊಕ್ಕ SP ಡಾಕ್ಟರ್ ಅರುಣ್ ಆಸ್ಪತ್ರೆಗೆ ಪೋದು ಜೋಕ್ಲಿನ ಆರೋಗ್ಯ ವಿಚಾರಿತೆರು. ಜೀವ ಕಳೆಯವನ್ನ ಪೊಣ್ಣು ಮಗಲಿನ ಇಲ್ಲಲ್ದಕ್ಲಿಗೆ 6 ಸಮಾಧಾನ ಪಂಡಿರು. ಐದು ಬೊಕ್ಕ ಜಿಲ್ಲಾಧಿಕಾರಿಗಳು ಬಂಟ್ವಾಳ ತಹಶೀಲ್ದಾರ್ ಬೊಕ್ಕ ಊರ್ದಕ್ಲಿಡ್ದು ಮಾಹಿತಿ ದೆತ್ತೊಂಡಿರು. ವಿಟ್ಲದ ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಕೃಷ್ಣ ಶೆಟ್ಟಿ ಇಂಥ ಬೇತೆ ಬೇತೆ ವಲಯದ ನಾಯಕರು ಆಸ್ಪತ್ರೆಗೆ ಪೋದು ಜೋಕ್ಲಿನ ಆರೋಗ್ಯ ವಿಚಾರಿತೆರು.
ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ಇಂಗ್ಲೀಷ್ ಮೀಡಿಯಮಿನ ಒಂದು ಮಗು, ಇಂಗ್ಲೀಷ್ ಮೀಡಿಯಂ ಸುಮಾರು 5 ವರ್ಷದ ಮಗು ಶಾಲಾ ಬಸ್ಸಿನಲ್ಲಿ ಬರಿಮಾರ ಗ್ರಾಮಕ್ಕೆ ಹೋಗಿ ಆ ಬಸ್ಸು ಮತ್ತೆ ಪೆರಾಜ ಗ್ರಾಮಕ್ಕೆ ಬರಬೇಕು. ಪೆರ್ನೆಗೆ ಹೋಗಬೇಕು. ಬರಿಮಾರಿನಲ್ಲಿ ಹೋಗಿ ಅಲ್ಲಿಯ ಮಕ್ಕಳನ್ನು ಇಳಿಸಿ ಬರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಕಲ್ಲೇಟು ಅಂತ ಹೇಳುವ ಜಾಗದಲ್ಲಿ ದೇವಸ್ಥಾನದ ಹತ್ರ ದೊಡ್ಡ ಮರ ಬಸ್ಸಿನ ಮೇಲಿಗೆ ಬಿತ್ತು. ಮರ ಬಿದ್ದ ಏಟಿಗೆ ಮಗುವಿಗೆ ದೊಡ್ಡ ಪೆಟ್ಟಾಗಿ ಈ ಮಗು ಮೃತಪಟ್ಟಿದೆ. ಇನ್ನೊಂದೆರಡು ಮಕ್ಕಳಿಗೆ ಗಾಯ ಆಗಿದೆ, ಡ್ರೈವರಿಗೂ ಗಾಯ ಆಗಿದೆ. ಒಂದು ದೊಡ್ಡ ಅನಾಹುತ ಆಗಿ ಹೋಗಿದೆ. ಹಾಗಾಗಿ ಆಗಬಾರದಿತ್ತು. ಇನ್ನು ಪ್ರಕೃತಿದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಗಿ ಹೋಗಿದೆ. ಹಾಗಾಗಿ ಆ ಮಗುವಿನ ತಾಯಿ ತಂದೆ, ತಾಯಿ ತಂದೆಯ ಸುರುವಿನ ಮಗು, ಈಗ 2ನೇ ಅವರು ಗರ್ಭಿಣಿಯಾಗಿದ್ದಾರೆ. ಹಾಗೆ ಒಂದು ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಬರಿಮಾರ ಎಂಬಲ್ಲಿ ಇವತ್ತು ಸುರಿದಿರ್ತಕ್ಕಂಥ ವಿಪರೀತ ಮಳೆಯ ಕಾರಣಕ್ಕೋಸ್ಕರ ಬಸ್ಸಿನ ಮೇಲೆ ಬಿದ್ದಿರ್ತಕ್ಕಂಥ ಮರದ ಕಾರಣಕ್ಕೋಸ್ಕರ ಇವತ್ತು ಮೃತಪಟ್ಟಿದೆ. ಅತ್ಯಂತ ನೋವಿನ ಸಂಗತಿ. ಒಂದು ಆಕಸ್ಮಿಕ ನಡಿಬಾರ್ದಿತ್ತು. ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಶಾಲೆಯಲ್ಲಿದ್ದಂಥ ಮಗು ಮನೆಗೆ ಸೇರುವ ತವಕದಲ್ಲಿ ಆ ಒಂದು ಘಟನೆಯಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದೆ. ಈ ದುಃಖವನ್ನು ತಡೆದುಕೊಳ್ಳತಕ್ಕಂಥ ಶಕ್ತಿ ಆ ಕುಟುಂಬದ ತಂದೆ ತಾಯಿಗೆ ದೇವರು ಕೊಡಲಿ. ಆ ಕುಟುಂಬದ ಜೊತೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪೂರ್ತಿ ಅವರ ಜೊತೆಗೆ ನಿಲ್ತದೆ. ಬಂಟ್ವಾಳದ ಬರಿಮಾರಡು ಶಾಲೆ ಬಸ್ ತಮಿತ್ತು ಮಲ್ಲ ಮರ ಒಂಜಿ ಮಗನ ಸುದ್ದಿ ತೆರೆದು ಬೆಂಗಳೂರು ಸಬಟಿತ್ತಿನ ಬಂಟ್ವಾಳದ ಶಾಸಕರು ರಾಜೇಶ್ ನಾಯಕ್ ತುರ್ತು ಊರುಗು ಬಾಯ್ದರು. ಆಸ್ಪತ್ರೆಡು ಜೋಕ್ಲಿನ ಆರೋಗ್ಯ ವಿಚಾರಿತದು ಚಿರಣ್ಮಿ ಪನ್ಪುನ ಪೊಣ್ಣು ಮಗಲು ತೀರಿನ ಬಗೆಟ್ಟು ಬೇಜಾರ್ ತೆರಿಪಾದರು. ಬಂಟ್ವಾಳ ಬರಿಮಾರಡು ಶಾಲೆ ಬಸ್ಸಿಗೆ ಮರಮಗರ್ನ ಸುದ್ದಿ ಬಂದಾಗ ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಬೆಂಗಳೂರು ಕರ್ನಾಟಕ ವಿಧಾನಮಂಡಲದ ಪಿರವರಿದಿನ ವರ್ಗುಲಿನ ಬೊಕ್ಕ ಅಲ್ಪಸಂಖ್ಯಾತರನ ಕಲ್ಯಾಣ ಸಭೆಟಿತ್ತಂಡಲ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೊಕ್ಕ ಡಾಕ್ಟರಿಗೆ ಫೋನ್ ಮಲ್ತದು ಪೆಟ್ಟೈನ ಜೋಕ್ಲೆಗೆ ತುರ್ತು ಮರದ ಒದಗಾಯರು ತೆರಿಪಾದರು. ಸಭೆ ಮುಗಿನ ಬೇರಿಕೆ ಬೆಂಗಳೂರು ಸೀದಾ ವಿಮಾನಡು ಕುಡ್ಲಗ ಬೈದರು. ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಪೋದು ಜೋರು ಪೆಟ್ಟಾದಿತ್ತಿನ LKG ಕಲ್ಪನಾ ಅನ್ವಿ ಪನ್ಪನ ಪೊಣ್ಣನ ಆರೋಗ್ಯ ವಿಚಾರಿತದು ಮರ್ದಡು ದಾಲ ಕಡೆ ಸಂದೆ ವಿಶೇಷ ಕಾಳಜಿ ತೊಂದರೆ ಪಂಡಿರೋ. ಚಿರಣ್ಮಿ ತೀರ್ನ ಬಗೆಟ್ ಬಾರಿ ಬೇಜಾರು ತೆರಿಪಾಯಿನ ರಾಜೇಶ್ ನಾಯಕ್ ಪೊಣ್ಣ ನಿಲ್ಲಲ್ದಕ್ಲೆಗೆ ಅಗತ್ಯ ಸಾಯುವುದು ಗೌನ ಬೊಕ್ಕ ಸಮಾಧಾನ ಪನ್ಪುನ ದಿಟ್ಟಿಡು ಜಿಲ್ಲಾಡಳಿತದ ಒಟ್ಟುಗು ಬುಡಂದೆ ಪಾತ್ರೊಂದುಲ್ಲೆನ್ ಪಂಡಿರೋ. ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿಲ ಆದುಪ್ಪುನ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ UT ಖಾದರ್ ತುಂಬದ ಮಂತ್ರಿ ಬಿ ರಮಾನಾಥ್ ರಾಯ್ ಇಂಚ ಪಾಕಜನ ನಾಯಕರು ಶಾಲೆ ಬಸ್ಗೆ ಮರಮಗನ ಬಗೆಟ್ಟು ಸುದ್ದಿ ತೆರೆದು ಬೇಜಾರು ತೆರಿಪಾದರು. NSG ಕುಡ್ಲದ ಬೇತೆ ಬೇತೆ ಜಾಗಿಲಿಡು ಜುಲೈ 22-25 ಮುಟ್ಟ ಭಯೋತ್ಪಾದಕರನ್ನ ಬಿದೆ ಮುತ್ತಾವ್ನ ಅಣುಕು ಕಾರ್ಯಾಚರಣೆ ನಡಪಾವುದುಂಡು. ಗುರುವಾರ ಕುಡ್ಲ ಪೇಂಟೆಡ್ ಬಾನುಡು ಬಾರಿ ತಿರ್ತಡೆ ಹೆಲಿಕಾಪ್ಟರ್ ಪಾಕ ಸಟ್ಟಿ ರಾನಗ ದಾನೆಪ್ಪ ಕತೆಂದು ಜನಕ್ಲಿಗೆ ಸೋಜಿಗಾದಿತ್ತಂಡು. ರಾಷ್ಟ್ರೀಯ ಭದ್ರತಾ ದಳ NSG ದಕ್ಷಿಣ ಕನ್ನಡ ಜಿಲ್ಲೆಗೆ ಬತ್ತದಿತ್ತದ ಕುಡ್ಲದ ಬೇತೆ ಬೇತೆ ಜಾಗೆಲಿಡು ಜುಲೈ 22-25 ಮುಟ್ಟ ಭಯೋತ್ಪಾದಕರನ್ನ ಬಿದೆ ಮುತ್ತವನ ಅಣುಕು ಕಾರ್ಯಾಚರಣೆ ನಡಪಾವುದುಂಡು. ಗುರುವಾರ ಕುಡ್ಲ ಪೇಂಟೆಡ್ ಬಾನುಡು ಬಾರಿ ತಿರ್ತಡೆ ಹೆಲಿಕಾಪ್ಟರ್ಲು ಪಾಕ ಸರ್ತಿ ಸಂಚಾರ ನಡಪಾದಂಡು ಸುತ್ತ ಬರೊಂದೇ ಇತ್ತಂಡು.
ಭದ್ರತೆಗೆ ಸಜ್ಜಾವಂದಪ್ಪನೇನು ಪರೀಕ್ಷೆ ಮಲ್ಪನ ಉದ್ದೇಶೋಡು ಮುಂದೇನು ನಡಪಾವಂದಿತ್ತದು ಗುರುವಾರ ಕಾಂಡೆ 11 ಗಂಟೆದ ಪೊರ್ತುಡು ಹೆಲಿಕಾಪ್ಟರ್ ಕಾರ್ಯಾಚರಣೆ ನಡಪಾದಿರು ಆಂಡ ಈ ಬಗೆಟ್ಟ ಸುದ್ದಿ ಮಾಧ್ಯಮಲಿಡೆ ಮಾಹಿತಿ ಕೊರೊಂದಿತ್ತಂಡಲ್ಲ ಒಂದು ಜನಕ್ಲೆಗೂ ಏನೋಡಿಜ್ಜಂದೆ ಹೊರಡ್ದೊರನೇ ಹೆಲಿಕಾಪ್ಟರ್ ತರೆತಮಿತ್ತಿರಾನಗ ಸೋಜಿಗ ಆದಿತ್ತಂಡ ಓಡಿತ್ತನ್ನಕ್ಲಿಗೆ ಸತ್ಯ ಸಂಗತಿ ಗೊತ್ತಾನಗ ಸಮಾಧಾನ ಆತಂಡು ಆಟೋ ರಿಕ್ಷಾದಕ್ಲು ಬಾಡಿಗೆಗೆ ಮಾರ್ಗದ ಬರಟ ರಿಕ್ಷಾ ಒಂದು ತಾವು ನುಪ್ಪು ನೀಡಿದವ್ರ ಆಕ್ಲಿಗೆ ಹೆಲಿಕಾಪ್ಟರ್ ರಾಪನ ಬೇಗ ತೋಜುಂಡು ಅಂಚಾದ ಒಂದು ದಾದ ಕಥೆಯಿಂದ ಚರ್ಚೆ ಮಲ್ತೊಂದಿತ್ತಿ ನಾವು ತೋಜಿದ್ದು ಬತ್ತಂಡು ಆಕ್ಲಿಗೆ ಬೊಕ್ಕ ಸಾರ್ವಜನಿಕರಿಗೆ ಸಂಗತಿ ತೆರೆದು ಸಮಾಧಾನ ಮಲ್ತೊಂದಿರು. Cancel apa jam? ಹೆಲಿಕಾಪ್ಟರ್ ಯಾಕಂಡ್ ಜೊತೆ ಒಂದು 4 ಸರ್ತಿ ಆಂಡ್ ಲ್ಯಾಂಡ್ ಆರಾಮ್ ಚೇ ದಾದ ಗೊತ್ತು ಜಾಗ ಯಾವುದು ಲ್ಯಾಂಡಿಂಗ್ ಅದರ ಮಿಸ್ಟೇಕ್ ಲ್ಯಾಂಡಿಂಗ್ ಅಲ್ಲ ಪ್ರಾಬ್ಲಮ್ ಉಂಟಂತೆ ಯಾಕಂಡ್ ಟ್ರೈ ಮಾಡ್ತಂದುಲ್ಲ ಒಂದೊಂಜಿ ಜವಾಬ್ದಾರಿದ ಸ್ಥಾನ ಆತುಂಡು ಸೌಹಾರ್ದ ಶಾಂತಿ ಸಮಾಧಾನಡು ಬದುಕು ಸಾಗಾರೆ ನಮ್ಮ ಏಪಲ ಪ್ರಯತ್ನ ಮಲ್ಪುಡಾತನಂದು ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಕಾಜಿ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯಾ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿ ಪಂತೆರ್ ಬುಧಾರ ಕುಡ್ಲಡ್ ಅಧಿಕಾರದಿತ್ತೊಂದು ಅರ್ಪಾತೆರಿಯರು. ದಕ್ಷಿಣ ಕನ್ನಡ ಜಿಲ್ಲೆದ ಹೊಸ ಖಾಸಿ ಆದ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯಾ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿ ಬುಧಾರ ಕುಡ್ಲಡ್ ಅಧಿಕಾರದಿತ್ತೊಂದೆರು. ಕುಡ್ಲದ ಅನ್ಸಾರಿ ಮಾರ್ಗಡುಪ್ಪನ ಝೀನತ್ ಭಾಕ್ಷ್ ಯತೀಮ್ ಖಾನಾ ಸುಭಾಂಗನುಡು ನಡತಿನ ಅಧಿಕಾರದಿತ್ತುನ್ನ ಲೀಸುಡು ಝೀನತ್ ಭಾಕ್ಷ್ ಪಳ್ಳಿದ ಗುರ್ಕಾರ್ಯರು ಡಾಕ್ಟರ್ ಹಾಜಿ ಏನಪೋಯ ಅಬ್ದುಲ್ ಕುನ್ನಿ ಗುರ್ಕಾರ್ಮೆ ವಹಿಸದಿದ್ದರು. ಸಯೀದುಲ್ ಉಮ್ಹಾ ಸಯೀದ್ ಸ್ವಾದಿಕ್ ಅಲಿ ಶಿಹಾಬ್ ತಂಗಳ್ ಕಾರ್ಯಕ್ರಮ ಉದೀಪನ ಮಲ್ತೆರು. ಹೊಸ ಕಾಜಿ ಪಾಣಕಾಡ್ ತಂಗಳ್ ಅಧಿಕಾರದಿತ್ತೊಂದು ಪಾತಿರ್ದು ಒಂದೊಂಜಿ ಜವಾಬ್ದಾರಿದ ಸ್ಥಾನ ಆದುಂಡು ಇಂದೇನು ಪೊರ್ಲುಡುತ್ತು ಒಂದು ಪೋಯರೆ ನಿಕ್ಲೆನ ಮಾತ ಸಾಕಾರ ಬೋಡು ಸೌಹಾರ್ದ ಶಾಂತಿ ಸಮಾಧಾನಡು ಬದುಕು ಸಾಗವನ ದಿಟ್ಟಿಡು ನಮ್ಮ ಪ್ರಯತ್ನ ಮಲ್ಪೊಡಾತಂಡು ಬರವುಗು ಹೆಚ್ಚ ಗುಮನ ಕೊರಡಾತನಂದು ಪಂಡೆರು. ಡಾಕ್ಟರ್ ಹಾಜಿ ಏನಪೋಯ ಅಬ್ದುಲ್ ಕುഞ്ഞി ಗುರ್ಕಾರ್ಮೆದ ಪಾತ್ರ ಪಂಡದು ನಮ್ಮ ಜಿಲ್ಲೆಗೂ ಹೊಸ ಕಾಜೀರಿನ ದೀನವು ಸಂತೋಷದ ಸಂಗತಿ. ಕಾಜಿ ಪಾಣಕ್ಕಾಡ್ ಸೈಯದ್ ನಾಸರ್ ಅಬ್ದುಲ್ ಹಯ್ಯಾ ಶಿಹಾಬುದ್ದೀನ್ ತಂಗಳ್ ಬಾ ಅಲವಿಯರಿಗೂ ಎಡ್ಡೆಪ್ಪು ಬಾಯಕು ಎಂದು ಪಂಡಿರು. ಝೀನತ್ ಭಾಕ್ಷ್ ಕೇಂದ್ರದ ಜುಮ್ಮಾ ಪಳ್ಳಿದ ಒತ್ತು ಗುರ್ಕಾರ್ಯರು ದುಂಬುದ ಮೇಯರ್ ಅಶ್ರಫ್, ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಯುಟಿ ಖಾದರ್ ಫರೀದ್, ಮಂಜೇಶ್ವರ ಶಾಸಕರು ಎಕೆಎಂ ಅಶ್ರಫ್, ಕಾಸರಗೋಡು ಶಾಸಕರು ಮಾಹಿನ್ ಹಾಜಿ, ದಕ್ಷಿಣ ಕನ್ನಡ ಜಿಲ್ಲಾ ಮದ್ರಾಸ್ ಮ್ಯಾನೇಜ್ಮೆಂಟ್ದ ಗುರುಕಾರ್ಯರು ಎಂಎಚ್ ಮೊಹಿದೀನ್ ಹಾಜಿ ಅಡ್ಡೂರು ಬೊಕ್ಕ ಬಾಕಿ ನಾಯಕರು ಲೇಸಿಡಿತ್ತರು. ಈ ದುಂಬು ಕಾಜಿಯಾದಿತ್ತಿನ ಶೈಖುನಾ ಅಲ್ ಹಸ್ವಾಕ ಅಹಮದ್ ಮುಸ್ಲಿಯಾರ್ ಅಲ್ ಹಜ್ದಾರಿ ಕರೆದುಪೋಯಿ ನೀಡಿದವ್ರ ಇಂಚೆ ಪಪ್ಪಸ ಕಾಜಿಯರಿನ ಅಜಪು ನಡೆತದಿತ್ತನು. സമസ്തയുടെ അമരക്കാരൻ സയ്യിദുൽ ഉലമ ജിർഫിരി തങ്ങൾ അല്ലാഹു സുബ്ഹാനഹു വ തആല ദീർഘായുസ്സ് നൽകി അനുഗ്രഹിക്കട്ടെ. അവരുമായി സംസാരിച്ചപ്പോൾ അദ്ദേഹം എന്നോട് പറഞ്ഞത്, ഞാൻ പറഞ്ഞു ഞാനത് ഒഴിവാകുകയാണ്, നിങ്ങളെന്നെ എല്ലാം ഏറ്റെടുത്താൽ ഏറ്റവും നല്ലതല്ലേ. അദ്ദേഹം പറഞ്ഞു വേണ്ട, ഒരിക്കലും അരുത്, നിങ്ങൾ ആ സ്ഥാനം ഏറ്റെടുക്കണം. എനിക്ക് അന്ന് വരാൻ സാധ്യമല്ല, ആയതുകൊണ്ട് ഞാൻ മറ്റൊരവസരത്തിൽ ആ ബന്ത്രപ്പള്ളിയിൽ വരും, നമുക്കത് ഉഷാറാക്കണം എന്ന് പറഞ്ഞ് അദ്ദേഹത്തിൻ്റെ അനുവാദവും നമ്മളിവിടെ ഞാൻ നിങ്ങളെ അറിയിക്കുകയാണ്. അല്ലാഹു സുബ്ഹാനഹു വ തആല നമ്മുടെ നേതാക്കൾക്ക് ദീർഘായുസ്സുള്ള ആഫിയത്ത് നൽകി അനുഗ്രഹിക്കുമാറാവട്ടെ.
അതുപോലെ നമ്മെ സ്നേഹത്തോടെ നയിച്ച് നമ്മോട് വിട പറഞ്ഞു പോയ ബഹുമാനപ്പെട്ട ഷെയ്ഖുന താക്കദ അഹമ്മദ് മുസ്ലിയാർ നബറല്ലാഹു മർക്കദ അവരെയും മുൻ ഖാദിമാരായ ചമ്പരിക്ക CM അബ്ദുള്ള മുസ്ലിയാർ, കോട്ട അബ്ദുൽ ഖാദർ മുസ്ലിയാർ തുടങ്ങി ചരിത്രത്തിലേക്ക് കണ്ണോടിച്ചാൽ മഹാനായ മാലിക് ദിനാർ റളിയല്ലാഹു അൻഹു, അവരുടെ മകൻ ഖാദി ഹബീബ് ബിൻ മാലിക് റളിയല്ലാഹു അൻഹു മുതൽ ഈ മണ്ണിൽ ജനങ്ങൾക്ക് ആത്മീയ തണലായി നിന്ന എല്ലാ മഹാന്മാരായ മുൻഗാമികളെയും ഏറെ ബഹുമാനത്തോടെയും ആദരവോടെയും ഓർക്കുകയാണ് ഞാൻ. അവരൊക്കെ അറിവിൻ ആഴമുള്ള വലിയ മഹാന്മാരായിരുന്നു. അത്രയും വലിയ പാണ്ഡിത്യ ജ്യോതിസുകളുടെ പിൻഗാമിയാവുക എന്നത് ഒട്ടും എളുപ്പമല്ലെന്ന് എനിക്ക് നന്നായി ಬೊದ್ಯമുണ്ട്. ಶೈಖುನಾ ಅಲ್ಹಾಜ್ ತ್ವಾಕ ಮುಸ್ಲಿಯಾರ್ ಅವರು ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದರು. ಅವರ ವಫಾತಿನ ನಂತರ ಇದೀಗ ಈ ಮಹತ್ತರ ಜವಾಬ್ದಾರಿಯನ್ನು ಪಾನಕಾಡ್ ಸೈಯದ್ ನಾಸೀರ್ ಶಿಹಾಬ್ ತಂಗಳವರು ವಹಿಸಿಕೊಳ್ಳುವುದು ನಮಗೆಲ್ಲರಿಗೂ ಒಂದು ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಖಾದಿಯವರ ಸ್ಥಾನವು ಕೇವಲ ಒಂದು ಧಾರ್ಮಿಕ ಹುದ್ದೆ ಅಲ್ಲ, ಅದು ಸಮಾಜಕ್ಕೆ ಸತ್ಯದ ಮಾರ್ಗದರ್ಶನ ನೀಡುವ, ನ್ಯಾಯ, ಕರುಣೆ, ಸಹಬಾಳ್ವೆ ಮತ್ತು ಸೌಹಾರ್ದತೆ ಬೆಳೆಸುವ ಅತ್ಯಂತ ಗೌರವಾನ್ವಿತ ಜವಾಬ್ದಾರಿ. ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಸಾಮರಸ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯ ಪರಂಪರೆಗೆ ಹೆಸರುವಾಸಿಯಾಗಿದೆ. ಈ ಶ್ರೇಷ್ಠ ಮೌಲ್ಯವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ನಮ್ಮ ಖಾಜಿಯವರ ನಾಯಕತ್ವ ಮತ್ತು ಪಾತ್ರ ಮಹತ್ವವಾಗಲಿದೆ ಎಂದು ನಾನು ವಿಶ್ವಾಸಪಡುತ್ತೇನೆ. ಸರ್ಕಾರದ ಜನಪರ ಯೋಜನೆಲು ಪೊಂಜೋಳಿನ ಬದುಕಡು ಮಹತ್ವದ ಬದಲಾವಣೆ ಕಾಣುತ್ತಿದ್ದನೆಂದು ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಂತರು. ಗೃಹಲಕ್ಷ್ಮಿ ಯೋಜನೆ ಬಂಟ್ವಾಳ ತಾಲೂಕು ಮಟ್ಟದ ಸಂಭ್ರಮೋತ್ಸವಡು ಆರ್ಪಾತಿರಿಯರು. ರಾಜ್ಯ ಸರ್ಕಾರದ ಮಲ್ಲಾಸೆ ದಿವೊನ್ನ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷದಿಂಜಿನ ಲೆಕ್ಕಡು ಶಿಶು ಅಭಿವೃದ್ಧಿ ಯೋಜನೆ ಬೊಕ್ಕ ತಾಲೂಕು ಪಂಚಾಯತ್ ಬಂಟ್ವಾಳದ ಜತೆ ಸೇರಿಗೆಡು ಬಂಟ್ವಾಳ ತಾಲೂಕು ಮಟ್ಟದ ಸಂಭ್ರಮೋತ್ಸವ ಬಿಸಿ ರೋಡ್ದ ಶ್ರೀ ಶಕ್ತಿ ಭವನೋಡು ನಡೆತಂಡು. ಅಂಬೇಡ್ಕರ್ ಭವನದ ಕೈತಲು ದೈ ನಡೆದ ಕಾರ್ಯಕ್ರಮ ಉದ್ದೀಪನ ಆಂಡು. ಕಾರ್ಯಕ್ರಮ ದುಂಬುದ ಮಂತ್ರಿ ಬಿ ರಮಾನಾಥ ರೈ ಪಾತಿರ್ದು ಸರ್ಕಾರದ ಜನಪರ ಯೋಜನೆಲು ಪೊಂಜೋಲಿನ ಬದುಕಡು ಮಹತ್ವದ ಬದಲಾವಣೆ ಕನ್ನದನೆಂದು ಪಂಡೇರು. ಪೊಂಜೋ ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆದ ಒತ್ತು ನಿರ್ದೇಶಕರು ಶ್ರೀಧರ್, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್, ತಾಲೂಕ್ ಪಂಚಾಯತ್ ಕಾರ್ಯತೋರ್ಣಾಧಿಕಾರಿ ಸಚಿನ್ ಕುಮಾರ್ ಪಾತಿರ್ದು ಎಡ್ಡೆಪ್ಪು ಬೈಕಿಯರು. ಗೃಹಲಕ್ಷ್ಮಿ ಯೋಜನೆ ಸಾಯುಡ್ದು ವಿಶೇಷ ಸಾಧನೆ ಮಲ್ತಿನ ರವಿಕಲಾ, ಫ್ಲೇವಿ ಡಿಸೋಜಾ ಬೊಕ್ಕ ರೇಣುಕಾ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತೇರು. ಎಡ್ಡೆ ಸೇವೆಗಾದ ಗೌತಮ್ ಬೊಕ್ಕ ಯಶವಂತರಿಗೆ ಮರ್ಯಾದೆ ಮಲ್ತೇರು. ಸಿರಾಜ್, ಮದಕ, ಸತೀಶ್ ನಾಪುರು ಕಾರ್ಯಕ್ರಮ ಇತ್ತೇರು. ಯೋಜನೆ ಬಹುಶಃ ಅರ್ಹ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು. ಅಂಗನವಾಡಿಯ CDP ಅವರು ಮುಂತಾದವರು ಇದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಒಂದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡ್ತೇನೆ. ಈ ಕಾರ್ಯಕ್ರಮ ಶುಭವನ್ನು ಹಾರೈಸಿಕೊಳ್ಳುವಂತ ನಮ್ಮ ಬಂಟ್ವಾಳದಲ್ಲಿ ನಮ್ಮ ಕಾರ್ಯಕರ್ತೆಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿ ರೂಪದಲ್ಲಿ ಕೊಂಡೋಗ್ತಿದ್ದೀರಿ. ಆದರೆ ಈಗ ಎಲ್ಲ ಈ SIR ಅಂಗನವಾಡಿ ಹೆಚ್ಚಿನವರು BLOಗಳು SIR ನಲ್ಲಿ BLOಗಳಿದ್ದಾರೆ, ಅವರಿಗೆ SIR ಪ್ರಕ್ರಿಯೆಗಳಿದೆ. ಅದರೊಟ್ಟಿಗೆ ಈಗ ಗೃಹಲಕ್ಷ್ಮಿಯ ಒಂದು ಪರಿಷ್ಕರಣೆ ಕಾರ್ಯಕ್ರಮ ಬರ್ತದೆ. ಎಲ್ಲ ನಿಮಗೆ ಒತ್ತಡದ ಕಾರ್ಯಕ್ರಮಗಳು. ಅದರ ನಡುವೆ ಇವತ್ತು ನಿನ್ನೆಯಿಂದ ಇವತ್ತಿಗೆ ನಿಮ್ಮೆಲ್ಲರನ್ನು ಒಟ್ಟು ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮಾಡುವ ಅಂತ ಹೇಳುವಾಗ ಮೇಡಮ್ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪೆದ್ರದ ಪೊಸಬೊಟ್ಟು ಗ್ರಾಮ ಪಂಚಾಯತ್ ಸುತ್ತದ ಮಾರ್ಗದ ಬರಿಟ್ ಅಕ್ರಮವಾದ ಕಜವು ದೊರೆತೊಂದಿತ್ತು ದಿನ ಗಾಡಿದ ಯಜಮಾನಗೂ ಪಂಚಾಯತ್ ಅಧಿಕಾರಿಗಳು 5,000 ರೂಪಾಯಿ ದಂಡ ಪಡೆದು ಜಾಗ್ರತೆ ಪಂತೇರು. ಬೇದ್ರದ ಪೊಸಬೊಟ್ಟು ಗ್ರಾಮ ಪಂಚಾಯತ್ದ ಅಭಿವೃದ್ಧಿ ಅಧಿಕಾರಿ ನಿರ್ಮಲ ಕಾತೊನ್ನ ಉದ್ದೇಶಡು ಜಿಲ್ಲಾ ಪಂಚಾಯತ್ ಅಧಿಕಾರಿಲಿನ ಒಟ್ಟುಗು ಜಾಗೆತೂದು ಪಿಂದೊನ್ನ ಪೊರ್ತುಡು ಒಂಜಿ ಗಾಡಿದ ಯಜಮಾನೆ ಅಕ್ರಮವಾದ ಕಜವು ದೊರಿಪುನ ತೋಚಿದ ಬೈದಂಡ. ಅಪಗನೆ ಟೆಂಪ ಗಾಡಿದ ಯಜಮಾನನ ಮಿತ್ತ ಕ್ರಮ ತೆತ್ತೊಂದು ಸುರೂಕು 1,000 ರೂಪಾಯಿ ದಂಡ ಪಾಡ್ದು 5 ಬೊಕ್ಕ ಹೆಚ್ಚಿಗೆ ದಂಡ ಸೇರ್ದು ಒಟ್ಟು 5,000 ರೂಪಾಯಿ ಪಾಡ್ದಿರು. ಸಾರ್ವಜನಿಕರು ಓಲೋಲು ಕಜವು ದೊರಿಪಂದೆ ನಿಘಂಟದ ಜಾಗಿಡೆ ದಕ್ಕುನ ವಸ್ತುಲಿನ ವಿಲೇವಾರಿ ಮಲ್ಪರೆ
ಪಂಚಾಯತ್ ಮಿನ್ನಾಯ್ತೊಂದುಂಡು ಇಂಚಿನ ನಿಯಮ ಮೀರಿನ ಉದುಂಬರಿಂದ ನನಲಾತ ಕಠಿಣ ಕ್ರಮ ದೆತ್ತೊಂದು ಅಧಿಕಾರಿಗಳು ಜಾಗ್ರತೆ ಪಂತೇರು. ಈ ಪೊರ್ತರು ಗ್ರಾಮ ನಿರ್ಮಲದ ಸದಸ್ಯರು ಸಾರ್ವಜನಿಕರು ಸಹಾಯ ಸಹಕಾರ ಕೊರಿಯರು. ಸಾರ್ವಜನಿಕರು ಒಟ್ರಾಸಿ ಕಜವು ಪಾಡುನ ದಕ್ಕುನ ಮಲ್ಪಂದೆ ಪಂಚಾಯತ್ ಹಿಡ್ದು ನಿಘಂಟು ಮಲ್ತಿನ ಜಾಗೆಡ ದಕ್ಕುನ ವಸ್ತುಲಿನ ಇಲೆವಾರಿ ಮಲ್ಪೊಡುಂದು ಪಂಚಾಯತ್ ಮಿನ್ನಾಯ್ತೊಂದುಂಡು. ಪರಿಸರ ನಿರ್ಮಲ ಕಾತುನ್ನವಲು ಸಾರ್ವಜನಿಕರ ಸಹಕಾರ ಕೊರೊಡಿತದ ಇಂಚಿನ ನಿಯಮ ಮೀರಿನ ದುಂಬರಿನ ನನಲಾತ ಕಠಿಣ ಕ್ರಮ ಕೈಕದ್ದೆತ್ತೊಂದು ಅಧಿಕಾರಿಗಳು ಜಾಗ್ರತೆ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ನಿಲಿಟ್ಟು ರಾಜ್ಯ ಫುಟ್ಬಾಲ್ ನೆಹರು ಮೈದಾನದ ಫುಟ್ಬಾಲ್ ಮೈದಾನಡು 28ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ಉದಿಪನಾಡು. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ನಿಲಿಟ್ಟು ರಾಜ್ಯ ಫುಟ್ಬಾಲ್ ಅಸೋಸಿಯೇಷನ್ ಜತೆ ಸೇರಿಗೇಡು ಕುಡ್ಲದ ನೆಹರು ಮೈದಾನದ ಫುಟ್ಬಾಲ್ ಮೈದಾನಡು 28ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ನಡೆತೊಂದಿತ್ತದು ಬುಧವಾರ ಉದಿಪನ ಕಾರ್ಯಕ್ರಮ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಗುರ್ಕಾರ್ಯರು ಡಿಎಂ ಅಸ್ಲಾಂ ಗುರ್ಕಾರ್ಮಿಡು ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಸ್ಟಾಫ್ ಪ್ರದೀಪ್ ಡಿಸೋಜಾ ಟೂರ್ನಮೆಂಟ್ ಉದಿಪನ ಮಲ್ತೇರು. ಪ್ರದೀಪ್ ಡಿಸೋಜಾ ಪಾತಿರ್ದು ಎತ್ತೆ ಬರ್ಸ ಇತ್ತಂಡಲ ಗೊಬ್ಬುಡು ಗೆಲ್ಮೇಡು ಪಾಲ್ದೆತ್ತೊಂದುಲ್ಲಾರು ಎಡ್ಡೆ ಗೊಬ್ಬುಲೆ ಮಾತ್ರಿಗಳ ಎಡ್ಡೆ ಆವಡಂದು 6 ಎಡ್ಡೆ ಪೊಬಾಯಿಕೇರು. ಡಿಎಂ ಅಸ್ಲಂ ಪಾತಿರ್ದು ಈ ಪಂತ ಕೂಟ ವರ್ಷದ ವರ್ಷಗೂ ಹೆಚ್ಚೆಚ್ಚ ಪುದರ್ಪೋ ಒಂದುಂಡು. ಈ ಸರ್ತಿ 300 ಹೆಚ್ಚ ಕೂಟದ ಕುಲು ಪಾಲ್ದಿತ್ತೊಂದು ದಾಖಲೆ ಮಲ್ತದಂಡ. 1 ನೇಷನ್ 1 ಗೇಮ್ ಪನ್ಪುನಂಚಿನ ಸ್ಲೋಗನ್ ದೀತ ನನದ ಫಿಫಾ ವಿಶ್ವಕಪ್ಪುಡು ನಮ್ಮ ದೇಶಗೂ ಅವಕಾಶ ತಿಕ್ಕು ಪನ್ಪುನವು ಫುಟ್ಬಾಲ್ ಪ್ರೇಮಿಲೆನ ಕನ. ಈ ಸರ್ತಿ ಡ್ರಗ್ಸ್ ಇಜ್ಜಂದಿನಂಚ ಮಲ್ಪನ ಬಗೆಟ್ಲ ಜಾಗ್ರತೆ ಮೂಡವನ ಉದ್ದೇಶಡು ಅಭಿಯಾನ ದೀವೊಂದ ಅಂದು ಪಂಡೇರು. ಅರುಣ್ ಪ್ರಭಾ ಕೆಎಸ್ ಮುಮ್ತಾಜ್ ಹುಸೇನ್ ಮೊಹಮ್ಮದ್ ಶರೀಫ್ ಇಂಚ ಭಿನ್ನ ರೀತಿಯ ಗೊಬ್ಬುಡು ಪಾಲ್ದಿತ್ತುನ್ನಕ್ಲಿಗ್ ಎಡ್ಡೆಪ್ಪು ಬಯಕೇರು. ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಇಂಜಿನಿಯರಿಂಗ್ ಮೆಡಿಕಲ್ ತಾಂತ್ರಿಕ ಕಾಲೇಜ್ಲಿನ ವಿದ್ಯಾರ್ಥಿನಿಯರು ಪಂತೊಡು ಗೊಬ್ಬೊಂದುಲ್ಲೇರು. ಉತ್ತಮ ರೀತಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಿಮಗೆ ಯಶಸ್ಸು 100% ಇರುತ್ತದೆ. ಇಂಥ ಗ್ರೌಂಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಫುಟ್ಬಾಲ್ ಅಸೋಸಿಯೇಷನ್ ಅವರು ನಿಮ್ಗೆ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರ ಕೂಡ ಈಗ ತಮ್ಮೆಲ್ಲ ಗೊತ್ತಿದ್ದಾಗೆ ಸರ್ಕಾರ ಸೇವೆಯಲ್ಲಿ ಕೂಡ ಎಷ್ಟು 3% ಮೀಸಲಿಟ್ಟಿದ್ದಾರೆ ಕ್ರೀಡೆಗೋಸ್ಕರ. ನೀವು ಉತ್ತಮ ಸಾಧನೆ ಮಾಡಿದ್ರೆ ಸರ್ಕಾರ ಕೂಡ ಉತ್ತಮ ಪ್ರೋತ್ಸಾಹ ಕೊಡ್ತದೆ, ನಗದು ಪ್ರಶಸ್ತಿ ಕೊಡ್ತದೆ, ಏಕಲವ್ಯ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿಗಳನ್ನು ಸರ್ಕಾರ ಕೊಡ್ತದೆ. ಮತ್ತೆ ನಿಮ್ಗೆ ಒಲಿಂಪಿಕ್ಸ್ ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಪ್ರತಿ ವರ್ಷ 60 ಮಂದಿ ಕ್ರೀಡಾಪಟುಗಳಿಗೆ ವರ್ಷಕ್ಕೆ 10 ಲಕ್ಷದಂತೆ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಬದ್ಧರಿದ್ದಾರೆ. ಅದಕ್ಕೆ ಎಲ್ಲ ಕ್ರೀಡಾಪಟುಗಳು ಒಳ್ಳೆ ರೀತಿಯಲ್ಲಿ ಆಡ್ಬೇಕು, ನಿಮ್ಗೆ ಕ್ರೀಡೆಯಲ್ಲಿ ಒಳ್ಳೆ ಭವಿಷ್ಯ ಬರ್ತಂತ ಹೇಳುತ್ತಾ ಈ ಒಂದು ಕ್ರೀಡಾಕೂಟಕ್ಕೆ ನಾನು ಶುಭ ಹಾರೈಸುತ್ತೇನೆ. ಇದು ಇತ್ತೀಚೆಗೆ ನಡೆದಂಥ ಒಂದು ಫಿಫಾ ವರ್ಲ್ಡ್ ಕಪ್ದು ಅದರದೊಂದು ಪ್ರಭಾವದಿಂದ ಇಷ್ಟೊಂದು ತಂಡಗಳು ಭಾಗವಹಿಸಲಿಕ್ಕೆ ಕಾರಣ. ಯಾಕೆಂದರೆ ಈ ಜಿಲ್ಲೆಯಲ್ಲಿ ಫುಟ್ಬಾಲ್ ತುಂಬ ಜನಪ್ರಿಯತೆ ಇದೆ. ಜನರ ಮಕ್ಕಳು ಪ್ರತಿಯೊಬ್ಬ ಆಟಗಾರನು, ಯಾಕಂದರೆ ನಮಗೆ ಒಂದು ಇಲ್ಲಿ ಬೇಸರ ಸಂಗತಿ ಏನೆಂದರೆ ನಮ್ಮ ದೇಶ 140 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ ಒಂದು 15 ಆಟಗಾರರನ್ನು ನಮಗೆ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ ಅಂತಂದರೆ ಇದು ತುಂಬ ಒಂದು ಆದರ್ಶ. ನಮ್ಮೊಂದು ಈ ಸಾರಿ ನಾವು ಒಂದು ಸ್ಲೋಗನ್ ಇಟ್ಟಿದ್ದೇವೆ, 1 ನೇಷನ್ 1 ಗೇಮ್ ಅಂತ. ಯಾಕಂದರೆ ನಮಗೆ ಯಾವಾಗ ಅವಕಾಶ ಸಿಗ್ತದೆ ಅಂತ ಖಂಡಿತ ಸಿಗ್ಬೋದು ಅಂತ ನಮಗೆ ಆಸೆ ಇದೆ. ಮುಂದಿನ ಇಂಡಿಪೆಂಡೆನ್ಸ್ ಫಿಫಾದು ವರ್ಲ್ಡ್ ಕಪ್ಪಲ್ಲಿ ನಮ್ಮ ದೇಶಕ್ಕೆ ಅವಕಾಶ ಸಿಕ್ಕಬಹುದು ಅಂತ ನಮ್ಮೆಲ್ಲರ ಫುಟ್ಬಾಲ್ ಆಟಗಾರರ ಪ್ರೇಮಿಗಳ ದೊಡ್ಡ ಅದೊಂದು ಕನಸು ಅಂತ ನಾವು ಅನ್ನಿಸ್ತೇವೆ. ಅದು ನನಸು ಆಗ್ಬೋದು ಬೇಗ. ಇನ್ನು ಏನೆಂದರೆ ಇದರದ್ದು ನಮ್ಮ ಉದ್ದೇಶ ಮಕ್ಕಳಲ್ಲಿ ಈ ಡ್ರಗ್ಸ್ ಬಗ್ಗೆ ನಾವು ಅದರ ಬಗ್ಗೆ ಅವರಿಗೆ ಮಾಹಿತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಪ್ರತಿ ವರ್ಷ. ಬಿದ್ರದ ಮಸರುಡಿಕೆ ಉಚ್ಚೆಯ ಬೊಕ್ಕ ಗಣೇಶೋತ್ಸವ ಜಿಲ್ಲೆಡೆ ಮಾದರಿ ಉಚ್ಚೆಯಲಾದು ಊರಿಗೂ ಪುದರ್ಕನ ಒಂದುಂಡು ಶಾಸಕರು ಮಾನತ ಕೋಟ್ಯನ್ ಪಂತೆರು. ಬಿದ್ರದ ಮಸರುಡಿಕೆ ಉಚ್ಚೆಯೋಡು ನಡಪನ ಶ್ರೀಕೃಷ್ಣ ಫ್ರೆಂಡ್ಸ್ ಸರ್ಕಲ್ದ 40ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತದ ಆರ್ಪಾತಿರಿಯರು. ಬಿದ್ರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ 110ನೇ ವರ್ಷದ ಮಸರುಡಿಕೆ ಉಚ್ಚಯದ ಪೊರ್ತುಡು ಶ್ರೀಕೃಷ್ಣ ಫ್ರೆಂಡ್ಸ್ ಸರ್ಕಲ್ ನಡಪವನ 40ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮಲಿನ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ಬಿದ್ರದ ಸಮಾಜ ಮಂದಿರಡು ನಡೆತಂಡು. ಶ್ರೀಕೃಷ್ಣ ಫ್ರೆಂಡ್ಸ್ ಸರ್ಕಲ್ದ ಕಾರ್ಯಂತರು ಸುಶಾಂತ್ ಕರ್ಕೇರ ಎತ್ಕೊಂಡರು. ಉಮಾನಾಥ ಕೋಟ್ಯನ್ ಪಾತಿರ್ದು ಬಿದ್ರದ ಮಸರುಡಿಕೆ ಉಚ್ಚಯ ಬೊಕ್ಕ ಸಾರ್ವಜನಿಕ ಗಣೇಶೋತ್ಸವ ಜಿಲ್ಲೆಡೆ ಮಾದರಿ ಉಚ್ಚಯಲಾದ ಊರುಗು ಪುದರ್ಕನ ಒಂದೊಂದು ಪಂಡೇರು. ಸಂಘದ ಮರ್ಯಾದೆ ಗುರುಕಾರ್ಯರ ರಾಜ್ಯ
ರಾಜ್ಯದ ದುಂಬದ ಮಂತ್ರಿ ಅಭಯಚಂದ್ರ ಜೈನ್ ಪಾತಿರ್ದು ಈ ಉಚ್ಚೇದ ಪೊರ್ತುಡು ತಾನು ಶಾಸಕ್ಕೆ ಮಂತ್ರಿ ಆದ ಪುನಗ ಪೊಲೀಸ್ ಅಧಿಕಾರಿಗಳು ಕೊರ್ನ ಸಾಕಾರನು ನೆಂಪು ಮಲ್ತೊಂದು ಈ ಪರಂಪರದ ಉಚ್ಚೆಯ ಗೆಲ್ಮೆಡ ದುಂಬು ಪೋವಾಡೊಂದು ಎಡ್ಡೆಪ್ಪು ಬಯಕೇರು. ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ದ ಗುರ್ಕಾರ್ಯರು ಸಂತೋಷ್ ಕುಮಾರ್ ಪಾತಿರ್ದು ಆಗಸ್ಟ್ 23 ವರ್ಷದ ಮುದ್ದು ಕೃಷ್ಣ ವೇಷ ಪಂತ ಸೆಪ್ಟೆಂಬರ್ 5 ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡಪೆರೆ ಉಂಡು ಪಂಡೇರು. ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ದ ಮರ್ಯಾದೆ ಗುರ್ಕಾರ್ಯರು ಕೆ ಶ್ರೀಪತಿ ಭಟ್, ಉದ್ಯಮಿಲು ಪ್ರಭಾಚಂದ್ರ ಜೈನ್, ರಾಜೇಂದ್ರ ಕುಮಾರ್ ಜೈನ್, ಆರ್.ಕೆ. ಭಟ್, ಪುಣ್ಯಚಾರಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರು ಎಂಪಿ ಅಶೋಕ್ ಕಾಮತ್ ಬಿನ್ನಿರಾದಿದ್ದರು. ಸಂಚಾಲಕರು ಬಿ ಸುರೇಶ್ ರಾವ್, ಒಣಗುರ್ಕಾರ್ಯರು ಶಿವಾನಂದ ಶಾಂತಿ, ಮುಖ ಮಾತಾ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮಕ್ಕೆ ಇದ್ದರು. ಮೂಡುಬಿದ್ರೆ ಜನ ಇದನ್ನು ಕಾದು ಕುಳಿತು ಇದರಲ್ಲಿ ಭಾಗವಹಿಸಿ ಇದರ ಒಂದು ಅಂದವನ್ನು ಚಂದವನ್ನು ಸವಿಯುವಂಥ 2 ಕಾರ್ಯಕ್ರಮಗಳು. ಅದರಲ್ಲಿ ಒಂದು ಕೃಷ್ಣ ಫ್ರೆಂಡ್ ಸರ್ಕಲ್ನವರು ನಡೆಸಿರುವಂಥ ಮೊಸರು ಕುಡಿಕೆ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳು. ನಾನು ಬಹುಶಃ ಒಂದು 8 ವರ್ಷದಿಂದ ನಿರಂತರವಾಗಿ ಶಾಸಕನಾಗಿ ಭಾಗವಹಿಸ್ತಾ ಇದ್ದೇನೆ. ಅದರ ಹಿಂದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾದ ಸಂದರ್ಭದಲ್ಲಿ ಇದರಲ್ಲಿ ಬಂದು ಭಾಗವಹಿಸಿದ್ದೇನೆ. ಇವತ್ತು ಪೇಟೆಯ ಮಧ್ಯದಲ್ಲಿ ಕೃಷ್ಣ ಕಟ್ಟೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ಅವತ್ತು ಇಡೀ ಮೂಡುಬಿದ್ರೆ ರಸ್ತೆ ಎಲ್ಲಿಯೂ ಕಾಣ್ತಾ ಇಲ್ಲ. ಇಲ್ಲಿ ಜನಸಂದಣಿ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳನ್ನು, ಪೇಟೆಗಳನ್ನು ಜನಸಂದಣಿಯಿಂದ ಮುಚ್ಚಿ ಹೋಗ್ತದೆ. ಅಂಥ ಒಂದು ಕಾರ್ಯಕ್ರಮ ವ್ಯವಸ್ಥಿತ ರೀತಿಯಲ್ಲಿ, ಈಗಾಗಲೇ ಧನಂಜಯ ಹೇಳಿದ ಹಾಗೆ ವ್ಯವಸ್ಥಿತ ರೀತಿ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳು ಆಗ್ತವೆ. ಆದರೆ ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ವಾಹನಗಳನ್ನು ಬೇರೆ ಮಾರ್ಗದಲ್ಲಿ ಅದನ್ನು ಮಾರ್ಪಡಿಸಿ ಬೇರೆ ರೋಡ್ಗಳಿಂದ ಹೋಗುವ ಹಾಗೆ ಮಾಡಿ ಆ ಸಂದರ್ಭದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಮೊಸರು ಕುಡಿಕೆ ನೋಡಬೇಕು ಅಂತ ಹೇಳಿದ್ರೆ ಮೂಡುಬಿದ್ರೆ ಮೊಸರು ಕುಡಿಕೆಯನ್ನು ನೋಡಬೇಕು ಅಂತ ಜನ ಬಹುಶಃ ಬಹಳ ಉಮೇದಿನಿಂದ ಕಾಯ್ತಿರುವಂಥ ಒಂದು ಕಾರ್ಯಕ್ರಮ. ಇವತ್ತಲ್ಲಿ ಒಂದು ಎಲೆಕ್ಟ್ರಿಕಲ್ ಪೋಲ್ ಇತ್ತು. ನಾನು ಕಳೆದ ವರ್ಷ ಕೇಳಿದ್ದೆ, ಏನಾದರೂ ಮಳೆ ಗಿಳೆ ಬಂದರೆ ನೀವು ಚಪ್ಪರ್ ಹಾಕುವಾಗ ತೊಂದರೆ ತೆಗಿಬೇಕು ಅಂತ ಹೇಳುವಾಗ ಅದು ತೆಗೆಯೋದಿಲ್ಲ ಅಂತ ಹೇಳಿದ್ರು. ಬಹುಶಃ ಅದನ್ನು ಈ ಸಲ ತೆಗೆಸಿದ್ದೇವೆ, ಅದನ್ನು ಸಹ ಪೋಲನ್ನು ಸಹ ತೆಗೆಸಿದ್ದೇವೆ. ಯಾಕೆಂತ ಹೇಳಿದ್ರೆ ಮಳೆ ಸಿಡಿಲು ಬರುವಾಗ ಹೇಳಲಿಕ್ಕಾಗಲ್ಲ, ಏನಾದರೂ ಮಿಂಚು ಬಂದರೆ ನಮ್ಮ ತಲೆ ಮೇಲೆ ಅದು ಇದ್ದರೆ ಮತ್ತು ಚಪ್ಪರ್ ಹಾಕಲಿಕ್ಕೂ ಭಾಳ ಕಷ್ಟ ಆಗ್ತಾಯಿತ್ತು. ಅದನ್ನು ಸಹ ಈ ಸಲ ಮೆಸ್ಕಾಮಿನವರು ತೆರವುಗೊಳಿಸಿದ್ದಾರೆ. ಹಾಗಾಗಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಡ ದಿನ ಈ ಒಂದು 23ರಿಂದ ಪ್ರಾರಂಭ ಆಗುವಂಥ ಕಾರ್ಯಕ್ರಮ 5 ತಾರೀಕಿನವರೆಗೆ ಮುಗಿಯುವವರೆಗೆ ನಿರ್ವಿಘ್ನವಾಗಿ ನಡೆದು ಎಲ್ಲರ ಜನ ಮನಸ್ಸನ್ನು ಸೂರೆಗೊಳ್ಳಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭಾರೈಸಿ ಜೋಕ್ಲೆಡ ಪರಿಸರದ ಬಗೆಟ್ ಪ್ರೀತಿ ಕಾಳಜಿ ಪೊಡೊಂದು ಭಗಿಣಿ ಜೆಸ್ಸಿ ಪ್ರೀಮಾ ಪಂತೆರ ಬಚ್ಪೆದ ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಜೋಕುಲು ಪರಿಸರ ಸಂಘದ ಬೆನ್ನಿ ಸಾಗುಲಿಡ ಜತೆ ಸೇರ್ನಗ ಅಕ್ಲೆಗ್ ಎಡ್ಡೆಪ್ಪು ಬೈಕದಾರ್ ಪಾತಿರಿಯರು. ಕುಡ್ಲಾ ತಾಲೂಕು ಬಜಪೆದ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಪರಿಸರ ಸಂಘದ 25 ಜೋಕುಲು ಕೋರ ಕಂಬುಳದ ಕೃಷ್ಣ ಪನ್ಪನರೆ ನಾಯಜ ಮಾನಿಕೆದ ಕಂಡುಡು ಬೆನ್ನಿ ಸಾಗುಳಿ ಕೆಲಸಡು ಜತೆ ಸೇರುನ ಬಗೆಟ್ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ಪರಿಸರ ಸಂಘದ ಗುರ್ಕಾರ್ದಿ ಕುಮಾರಿ ಸ್ವಾತಿ ಎತ್ಕೊಂಡೆರು. ಕೋರ ಕಂಬುಳದ ಕೃಷ್ಣ ಸುರುಕು ಬರೋ ಕಲ್ಪನ ಜೋಕ್ಲೆಗ್ ಬಾರ್ದ ಬುಲೆ ಮಲ್ಪನ ಬೇತೆ ಬೇತೆ ಹಂತ ನೇಜಿದೆಪ್ಪುನ ನಡ್ಪುನ ಬಗೆಟ್ ಇಂಚ ಮಾತ ವಿವರ ಕೊರಿಯರು. ಆಯ್ದ ಬುಕ್ಕ ಜೋಕುಲು ಕ್ರಮ ಪ್ರಕಾರ ನೇಜಿದಿತ್ತ ಸೂಡಿ ಕಟ್ಟದು ಅವಿನ ಮೂಜಿ ಮಲ್ಲ ಕಂಡುಲೆಗೆ ಇಡೀ ಹಿರಿಯರ್ನ ಮಾರ್ಗದರ್ಶನದೊಟ್ಟಿಗೂ 25 ವಿದ್ಯಾರ್ಥಿಗಳು ನೇಜಿ ನಡೆದು ಬಾರ್ದ ಬುಳಿತ ಅನುಭವ ದೇತೊಂಡೆರು. ಶಾಲೆದ ಪರಿಸರ ವಿಜ್ಞಾನ ಸಂಘದ ಸಂಚಾಲಕರು ವಾಸುದೇವ ರಾವ್ ಕುಡುಪು ಒಕ್ಕ ಹಿಂದಿ ಟೀಚರ್ ಯಶೋಧ ಜೋಕ್ಲೆಗ್ ಸಾಕಾರ ಕೊರಿಯರು. ಜೋಕ್ಲೆಗ್ ಕೆಸರು ಕಂಡುಡು ಬಲಿಪು ರಿಲೆ ಬೇತೆ ಬೇತೆ ಅದೃಷ್ಟದ ಗೊಬ್ಬಲಿನ ನಡಪಾದ ಇನಾಮ್ಲೇನು ಕೊರ್ದು ಮೆಚ್ಚುಗೆ ತಿರಿಪಾಯರು. ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆದ ಭಾಗಿನಿ ಜೆಸ್ಸಿ ಪ್ರೀಮಾ ಎಡ್ಡೆಪ್ಪು ಬೈಕದ ಪಾತಿರ್ದು ಜೋಕ್ಲೆಡ ಪರಿಸರದ ಬಗೆಟ್ ಪ್ರೀತಿ ಕಾಳಜಿ ಉಪ್ಪೊಡು ಪರಿಸರದ ಬಗೆಟ್ ಹೆಚ್ಚ ಪ್ರೀತಿ ಇತ್ತಂಡ ಸ್ವಚ್ಛ ಸಮತೋಲನ ಪರಿಸರ ಉಂಡು ಮಲ್ಪರೆ ಸಾಧ್ಯ ಅಂತ ಪಂಡೇರು. ಕುಮಾರಿ ಧೃತಿ ಸುಲ್ಮಿ ಸಂದಾಯರು ಕಾರ್ಯಕ್ರಮದಲ್ಲಿ ಕೊಡು ಸಂಪ್ರದಾಯದ ವನಸು ಅಟ್ಟಣೆ ಮಲ್ತದಿತ್ತೆರು. ಶಾಲಾ ಪರಿಸರ ವಿಜ್ಞಾನ ಸಂಘದ ಸಂಚಾಲಕ ವಾಸುದೇವರಾವ್ ಕುಡುಪು ಹಾಗೂ ಹಿಂದಿ ಭಾಷಾ ಶಿಕ್ಷಕಿ ಯಶೋಧ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ರು. ಕೃಷಿಯಲ್ಲಿ ಹಂತ ಹಂತವಾಗಿ ನಡೆಯುವ ಚಟುವಟಿಕೆಗಳನ್ನ ನಾವು ಕಣ್ಣಾರೆ ಕಂಡೆವು. ಈ ಮೂಲಕ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಗದ್ದೆಗೆ ಇಳಿದ ಬಳಿಕ ತುಂಬಾ ಅನುಭವ ಆಗಿದೆ. ಈ ಹಿಂದೆಯೂ ಇಲ್ಲಿಗೆ ಬಂದು ಕೃಷಿ ಚಟುವಟಿಕೆಗಳ ಪಾಠವನ್ನ ಕಲಿತಿದ್ದೆವು ಎನ್ನುತ್ತಾರೆ ವಿದ್ಯಾರ್ಥಿನಿಯರು. ನಮಗೆ ಮೊದಲು ಭತ್ತ ಎಲ್ಲ ಹೇಗೆ ಆಗ್ತದೆ ಅಂತ ಇದು ಅಕ್ಕಿ
ಅಲ್ಲ ಹೇಗೆ ಆಗ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ನಂತರ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಗೊತ್ತಾಯ್ತು. ಅದರ ಹಂತಗಳೆಲ್ಲ ಹೇಗೆಲ್ಲ ಆಗ್ತದೆ, ಭತ್ತ ಹೇಗೆ ನಾವು ನೇಜಿ ನೆಡುವುದು ಹೇಗೆ, ಮತ್ತು ಅದನ್ನು ಹೇಗೆ ತೆಗೆಯುವುದು ಮತ್ತು ಹೇಗೆ ನೆಡುವುದು ಅದೆಲ್ಲ ಗೊತ್ತಾಯಿತು. ಇಲ್ಲದ್ರೆ ನಮಗೆ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಪಟ್ಟಣದ ಮಕ್ಕಳು ಹಳ್ಳಿಯಿಂದ ಬಂದು ಇದನ್ನೆಲ್ಲ ಕಲಿತರು. ಹೀಗೆ ಕೃಷಿ ಮಾಡೋದು ಹೇಗೆ ಅಂತೆಲ್ಲ ನಾವು ಕಲಿತ್ವಿ. ಇಲ್ಲಿ ಬಂದ ನಂತರ ತುಂಬ ಅನುಭವ ಆಯಿತು. ಕೃಷಿಯು ನಮ್ಮ ಆಹಾರದ ತುಂಬ ಅಗತ್ಯವಾದ ಅಂಶ. ಇದರ ಮೊದಲು ಕೂಡ ನಾವು 1 ವರ್ಷ ಬಂದಿದ್ವಿ. ಇನ್ನು ನಮಗೆ ಬೇರೆ ಕಡೆ ಹೋದ್ರೂ ಈ ಕೆಲಸವನ್ನು ನಮಗೆ ಮಾಡ್ಬೋದು. ಈಗ ಸುಲಭ ಅಂತ ಅನಿಸ್ತದೆ. ಗದ್ದೆಯನ್ನ ದೂರದಿಂದ ನೋಡಿದ್ದೆವು, ಆದರೆ ಇಂದು ಗದ್ದೆಗೆ ಇಳಿದು ನಾವು ಕೆಲಸವನ್ನೂ ಮಾಡಿದ್ದೇವೆ. ನಮಗೆ ನೈಜ ಪಾಠದ ಅನುಭವ ಸಿಕ್ಕಿದೆ. ರೈತರ ಕಷ್ಟ ಏನೆಂದು ಇಲ್ಲಿ ಕಣ್ಣಾರೆ ಕಂಡೆವು ಎನ್ನುತ್ತಾರೆ ವಿದ್ಯಾರ್ಥಿನಿಯರು. ನಾವಿವತ್ತಿಲ್ಲಿ ನೇಜು ನೆಡಲು ಬಂದಿದ್ದೇವೆ. ನಮಗೆ ಇಲ್ಲಿ ತುಂಬ ಖುಷಿ ಆಯಿತು. ನಾವು ಗದ್ದೆಗೆಲ್ಲ ಹೋಗಿದ್ದೇವೆ, ಆದರೆ ನೇಜು ನೆಡೋದು ಹೇಗೆ ಅಂತ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ನೇಜು ನೆಡುವವರು ಮೊದಲೆಲ್ಲ ಅವರು ನಮಗೆಲ್ಲ ಹೇಳಿಕೊಟ್ರು ಹೇಗೆ ನೆಡೋದಂತ. ನಾವು ಅವರಿಂದ ಕಲಿತುಕೊಂಡ್ವಿ. ಎಲ್ಲ ಖುಷಿಯಾಯಿತು ನಮಗೆ. ಅವರ ಜೊತೆ ಮಾತಾಡಿ ಎಲ್ಲ ಅವರು ಹೇಗೆ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನಮಗೆ ಹೇಳಿಕೊಟ್ರು. ಮತ್ತು ಇಲ್ಲಿ ರೈತರ ಕಷ್ಟ ಎಲ್ಲ ನಮಗೆ ಗೊತ್ತಾಗ್ತದೆ. ಅವರು ಎಷ್ಟು ಕಷ್ಟಪಡ್ತಾರೆ. ಒಂದು ಬೆಳೆಯನ್ನು ಬೆಳೆಬೇಕಾದ್ರೆ ಮಳೆ ಇರಲ್ಲ ಕೆಲವೊಮ್ಮೆ, ಮತ್ತು ಕೆಲವೊಮ್ಮೆ ಜೋರು ಮಳೆ ಸಹ ಬಂದರೆ ಹಾನಿ ಆಗ್ತದೆ ಅವರಿಗೆ. ಅವರ ಕಷ್ಟ ಎಲ್ಲ ಗೊತ್ತಾಗ್ತದೆ, ಅವರು ಎಷ್ಟು ಕಷ್ಟಪಡ್ತಾರೆ ಒಂದು ಬೆಳೆ ಮಾಡಬೇಕಂತ. ನಮಗೆ ಸಹ ತುಂಬ ಖುಷಿಯಾಯಿತು ಅವರ ಜೊತೆ ಇದ್ದು ಎಲ್ಲ. ನಮ್ಮ ಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಆಗಿದ್ದರೂ ನಮ್ಮ ಮುಖ್ಯೋಪಾಧ್ಯಾಯಿನಿ ವಂದನೀಯ ಜೆಸ್ಸಿ ಪ್ರೀಮಾ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಭವದ ಪಾಠವನ್ನ ಕಲಿಸಲು ಅವರನ್ನ ನೇರವಾಗಿ ಕೃಷಿ ಗದ್ದೆಗೆ ಕರೆದುಕೊಂಡು ಬಂದಿದ್ದೇವೆ. ಅವರಿಗೆ ನೈಜ ಅನುಭವದ ಚಿತ್ರಣದ ಜೊತೆಗೆ ಪರಿಸರ ಸಂರಕ್ಷಣೆ ಬಗ್ಗೆಯೂ ಕೂಡ ಮನವರಿಕೆ ಆಗುತ್ತದೆ ಎನ್ನುತ್ತಾರೆ ಶಾಲಾ ಪರಿಸರ ವಿಜ್ಞಾನ ಸಂಘದ ಸಂಚಾಲಕ ವಾಸುದೇವರಾವ್ ಕುಡುಪು ಅವರು. ಈ ಶಾಲೆಯಲ್ಲಿ ಬರುವಂಥ ಹೆಚ್ಚಿನ ಮಕ್ಕಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರೋ ಮಕ್ಕಳು ಹೌದಾದರೂ ಕೂಡ ಅಂತಹ ಮಕ್ಕಳನ್ನು ಸಮಾಜದಲ್ಲಿ ಒಂದು ಉತ್ತಮ ವಾಹಿನಿಗೆ ತರಬೇಕು ಅಂತ ಹೇಳಿಕೊಂಡು ನಾವು ಇಟ್ಕೊಂಡಂಥ ಒಂದು ಚಿಂತನೆ. ನಮ್ಮ ಮುಖ್ಯೋಪಾಧ್ಯಾಯಿನಿ ವಂದನೀಯ ಭಗಿನಿ ಜೆಸ್ಸಿ ಪ್ರೀಮಾರವರ ಒಂದು ಮುಂದಾಳತ್ವದಲ್ಲಿ ಶಾಲೆಯಲ್ಲಿ ನಾವು ಸುಮಾರು 6 ಮಂದಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವಂಥ ಒಂದು ಉತ್ತಮವಾದಂಥ ಒಂದು ಆಲೋಚನೆಯನ್ನು ಹಾಕ್ಕೊಂಡದ್ದು ನಮಗೆಲ್ಲ ತಿಳಿದಂಥ ಒಂದು ವಿಚಾರ. ಈ ದೃಷ್ಟಿಯಲ್ಲಿ 8ನೇ ತರಗತಿಯ ವಿಜ್ಞಾನ ಪಾಠದಲ್ಲಿ 2ನೇ ಪಾಠ ಹೇಗಿತ್ತು ಅಂತ ಕೇಳಿದರೆ ಒಂದು ಕೃಷಿಯ ಅನುಭವದ ಒಂದು ಚಿತ್ರಣವನ್ನು ಸಂಪೂರ್ಣವಾಗಿ ಮಕ್ಕಳಿಗೆ ಪಾಠ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಕೃಷಿಯ ವಿವಿಧ ಹಂತಗಳು, ಒಂದು ಕೃಷಿಯ ಮೊದಲದಲ್ಲಿ ಬಿತ್ತನೆ ಮಾಡುವಂಥ ಕ್ರಮ, ಬಿತ್ತನೆ ಆದ ಬಳಿಕ ಗಿಡ ಬೆಳೆಯುವಂಥ ಕ್ರಮ, ಬೆಳೆದ ಬಳಿಕ ಆ ಗಿಡವನ್ನು ತೆಗೆದು ಆ ಭತ್ತದ ಗಿಡವನ್ನು ನೆಡುವಂತಹ ಕ್ರಮ ಇತ್ಯಾದಿ ವಿವಿಧ ಹಂತಗಳನ್ನು ಸವಿಸ್ತಾರವಾಗಿ 8ನೇ ತರಗತಿ ವಿಜ್ಞಾನ ಪಾಠದಲ್ಲಿ ಇದೆ. ಇದನ್ನು ನಾವು ತರಗತಿ ಬೋಧನೆಯಲ್ಲಿ ಬೋಧಿಸಿದಾಗ ಮಕ್ಕಳಿಗೆ ಏನಾಗ್ತದೆ ಅಂತ ಕೇಳಿದರೆ ಕೇವಲ ಒಂದು ತರಗತಿ ಬೋಧನೆಯ ಅನುಭವ ಸಿಗ್ತದೆ. ಅದನ್ನೇ ಒಂದು ಪ್ರಾಕ್ಟಿಕಲ್ ಆಗಿ ನಾವು ಗದ್ದೆಗೆ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಯಾವ ರೀತಿ ಉಳುಮೆ ಮಾಡ್ತಾರೆ, ಯಾವ ರೀತಿ ಭತ್ತದ ಗಿಡವನ್ನು ತೆಗೆದು ಅದನ್ನು ನೆಡ್ತಾರೆ, ರೈತರ ಕಷ್ಟಗಳ ಸುಖಗಳ ಬಗ್ಗೆ ನಾವು ಅವರ ಜೊತೆ ಅವರನ್ನು ಒಟ್ಟುಗೂಡಿಸುವಂತೆ ಮಾಡಿಕೊಂಡಾಗ ಮಗುವಿಗೆ ನೈಜ ಅನುಭವದ ಒಂದು ಚಿತ್ರಣ ಬರ್ತದೆ. ಈ ಪರಿಸರದ ಸಂರಕ್ಷಣೆ ಮಾಡುವಂಥದ್ದು ಚಿಕ್ಕ ಮಕ್ಕಳ ಆದ್ಯ ಕರ್ತವ್ಯ. ನಾವು ತುಂಬ ಬಾರಿ ಮಕ್ಕಳಿಗೆ ಪರಿಸರ ಸಂರಕ್ಷಣೆ ಆ ವಿಚಾರದ ಕುರಿತು ಸವಿಸ್ತಾರವಾಗಿ ಹೇಳ್ತೇವೆ. ಇವತ್ತು ನಮ್ಮ ಪರಿಸರದಲ್ಲಿ ಒಂದು ಸಮತೋಲನ ಕಾಪಾಡಬೇಕು ಅಂತಾದರೆ ಹಚ್ಚ ಹಸಿರಾದಂಥ ಈ ಪರಿಸರದಲ್ಲಿ ಸಾಕಷ್ಟು ಸಮಯಕ್ಕೆ ಸರಿಯಾಗಿ ಮಳೆ ಬರಬೇಕು, ಬೆಳೆ ಬೆಳಿಬೇಕು. ಆ ಮಳೆ ಮತ್ತು ಬೆಳೆ ಎರಡೂ ಏಕಕಾಲದಲ್ಲಿ ಒಂದು ರೀತಿ ದೇವರ ವರವನ್ನು ಕೊಟ್ಟಾಗ ನಮಗೆ ಈ ಬರದ ಪರಿಸ್ಥಿತಿ ಬರದೆ ಯಥೇಷ್ಟವಾಗಿ ಬೇಕಾದಂಥ ಬೇಳೆ ಕಾಳುಗಳು ಉತ್ಪತ್ತಿಯಾಗಿ ನಮ್ಮ ಸಂತುಷ್ಟವಾದಂಥ ಒಂದು ಜೀವನ ಆಗಲಿಕ್ಕೆ ಸಾಧ್ಯ. ಈ ನಿಟ್ಟಲ್ಲಿ ನಮ್ಮ ಅನುದಾನಿತ ಹೋಲಿ ಫ್ಯಾಮಿಲಿಯ ಪ್ರೌಢಶಾಲೆಯ ಮಕ್ಕಳಿಗೆ ವಿಶೇಷವಾದಂಥ ಅನುಭವ ಸಿಗಬೇಕು ಅಂತ ಹೇಳಿಕೊಂಡು ನಾನು ಹಾಗೂ ನನ್ನ ಶಾಲೆಯ ಹಿಂದಿ ಭಾಷಾ ಶಿಕ್ಷಕಿ ಶ್ರೀಮತಿ ಯಶೋಧರವರು ಒಟ್ಟು ಸೇರಿ ವಂದನೀಯ ಭಗಿನಿ ಜೆಸ್ಸಿ ಪ್ರೀಮಾರವರು ನಮ್ಮ ಮುಖ್ಯೋಪಾಧ್ಯಾಯನವರ ಮುಂದಾಳತ್ವದಲ್ಲಿ ಕರ್ಕೊಂಡು ಬಂದು ಇಂದು ಗದ್ದೆಯಲ್ಲಿ ವಿಶೇಷವಾದಂಥ ಅನುಭವವನ್ನು ನಾವು ಪಡ್ಕೊಳ್ಳುವಂತೆ ಮಾಡಿದ್ದೇವೆ. ಇನ್ನು ಕೆಸರು ಗದ್ದೆಯಲ್ಲಿ ಆಟವಾಡಿ ದಣಿದು ಬಂದ ಮಕ್ಕಳಿಗೆ ಗದ್ದೆ ಪಕ್ಕದ ತೋಟದಲ್ಲೇ ಬಿಸಿ ಬಿಸಿಯಾದ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಹಾಳೆತಟ್ಟೆಯಲ್ಲಿ ಊಟ ಮಾಡುತ್ತಾ ಸುರಿಯುತ್ತಿರುವ ಮಳೆಯನ್ನೂ ಆಸ್ವಾದಿಸಿದ ಮಕ್ಕಳು ನಿಜಕ್ಕೂ ಕೂಡ ಪ್ರಕೃತಿಯ ನಡುವೆ
ನೈಜ ಬದುಕಿನ ಪಾಠವನ್ನೇ ಕಲಿತರು. ಜಯಂತ್ ಉಳ್ಳಾಲ್, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು. ಉಳ್ಳಾಲದ ಅಭಿನವ ಕೇಸರಿ ಉಳಿಯ ಬೊಕ್ಕ ಶ್ರೀ ಬಾಲಮಾರುತಿ ವ್ಯಾಯಾಮ ಶಾಲೆ ಮಂಜನ ಕುದ್ರದ ಜೊತೆ ಸೇರಿಗೆಡು ಸುರುತ ವರ್ಷದ ಉಳಿಯಡು ಕೇಸರಡು ಒಂಜಿ ದಿನ 2025 ಪಂಪನ ಗುಬ್ಬುದ ಕೂಟ ನಡಪಾದಿರು. ಕೆಸರುಡೊಂಜಿ ದಿನ ಕೆಸರು ಕಂಡದ ಗೊಬ್ಬುಲು ಇಂಚಿಪದ ವರ್ಷಲಿಡ ಬೆನ್ನಿ ಸಾಗುಳಿದ ಕಂಡುಡು ದತ್ತು ಪಾಡ್ದು ನೇಜಿ ನಡ್ಪಿ ನೆಡಿದುಂಬು ಕೆಸರು ಕಂಡುಡು ತರಾವಳಿ ಗೊಬ್ಬುಲಿನ ಕೂಟ ನಡೆತೊಂದುಂಡು. ಉಳ್ಳಾಲದ ಅಭಿನವ ಕೇಸರಿ ಉಳಿಯ ಬೊಕ್ಕ ಶ್ರೀ ಬಾಲಮಾರುತಿ ವ್ಯಾಯಾಮ ಶಾಲೆ ಮಂಜನ ಕುದ್ರು ಜೊತೆ ಸೇರಿಗೆಡು ಉಳಿಯದ ಕಂಡುಡು ಸುರುತ ವರ್ಷದ ಉಳಿಯಡು ಕೇಸರಡೊಂಜಿ ದಿನ 2025 ಪಂಪನ ಕೂಟ ಅಟ್ಟಣೆ ಮಲ್ತದಿದ್ದರು. ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ಕ್ಷೇತ್ರಡು ಪ್ರಾರ್ಥನೆ ಮಲ್ತದ ಬೊಳ್ಳಿದ ಗಿಂಡೆಡು ಪೇರು ಕನತದ ಕಂಡಗು ಪೇರು ಮೈತದ ಉಳಿಯಡು ಕೇಸರಡೊಂಜಿ ದಿನದ ಕೂಟ ಉದಿಪನ ಮಲ್ತೆರು. ದೇವಮೂಲ್ಯಣ್ಣೆ ಪಾತಿರ್ದ ಕೆಸರು ಕಂಡಡು ಒಂಜಿ ದಿನದ ಕೂಟೋಡು ಪಾಲ್ದೆತ್ತನ್ನ ಮಾತ್ರೆಗಳ ಎಡ್ಡೆಪ್ಪ ಬೈಕೇರು. ಬೊಂಬೈದ ಸಪ್ಪಲ್ಲೀರ್ನ ಯಾನೆ ಗಾಣಿಗ ಸಮಾಜ ಸಂಘದ ಗುರ್ಕಾರ್ಯರು ಸಮಾಜ ಸೇವಕರಾಯಿನ ಶ್ರೀನಿವಾಸ ಪಲ್ಯ ಬಕಾರಿನ ಬೊಡೆದಿ ರತಿಕಾ ಸುಪಲ್ಯ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ದುಂಬುದ ಆಡಳಿತ ಮುಕ್ತೇಸರರು US ಪ್ರಕಾಶ್, ಮುಕ್ತೇಸರರು ರಾಜೇಶ್ ಉಳಿಯ, ಉಳ್ಳಾಲ ಸಬಿತಾ ಸದಸ್ಯರು ಬೀಣಾ ಡಿಸೋಸ, ರೇಷ್ಮಾ ಜಗದೀಶ್ ಬೊಕ್ಕ ಸಮಾಜ ನಾಯಕರಾಯಿನ ರಾಜೇಶ್ ಗುರಿಕಾರ, ಸುರೇಶ್ ಗುರಿಕಾರ, ರಾಮಕೃಷ್ಣ ಗುರಿಕಾರ, ರಂಜಿತ್ ಗುರಿಕಾರ, ರವಿಶಂಕರ್ ಸೋಮೇಶ್ವರ, ಸುಂದರ ಉಳಿಯ, ರಾಜೇಶ್ ಪುತ್ರನ್, ಶ್ರೀಕಾಂತ್ ಅರಸುಬಿತ್ಲು, ದೇವಕರ ಉಳ್ಳಾಲ, ಕಾಂಚನ್ ಯೋಗೇಶ್ ಉಳ್ಳಾಲ, ಗಣೇಶ್ ಉಳ್ಳಾಲ ಕಾರ್ಯಕ್ರಮ ಇತ್ತೇರು. ಹರೀಶ್ ಉಳಿಯ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಭಿನವ ಕೇಸರಿ ಉಳಿಯಾದ ಗುರ್ಕಾರ್ಯರು ಕಾರ್ತಿಕ್ ಉಳಿಯ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಶ್ರೀ ಬಾಲ ಮಾರುತಿ ವ್ಯಾಯಾಮ ಶಾಲೆದ ಗುರ್ಕಾರ್ಯರು ವರದರಾಜ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತೇರು. ಬಲಿಪದ ಪಂತ, ತಪ್ಪಂಗಾಯಿ ಪಂತ, ಬಲ್ಲುವೈಪನ ಪಂತ ಇಂಚ ಕೆಸರು ಕಂಡು ಪಾಕ ಗೊಬ್ಬಲು ನಡೆತಂಡ. ಉಳಿಯ ಮಂಜನ ಕುದ್ರು ಸೇನೆರ ಬಯಲ್ ಅರಸು ಬಿತ್ಲದ ಪಾಕಜನ ಗೊಬ್ಬಲಿಡು ಪಾಲ್ದೆ ತೊಂಡೇರು. ಬಯ್ಯಗ ಮುಗಿದಲ ಕಾರ್ಯಕ್ರಮಟು ಇನಾಮ್ಲೇನ ಪಟ್ಟಿಯರು. ಕೆಸರಡು ಮೀದ ಇಂಚಿನ ಹಾಕೊಂಡು ಪಂಪುನ ಪ್ರತಿ ಒಂಜಿ ವ್ಯಕ್ತಿಗಳೆಲ್ಲ ಇಲ್ಲಿ ಎಳಿದು ಬರ್ತಂಡೆ ನೆಕ್ಸ್ಟ್ ದಾಯಪಂಡ ನಮ್ಮ ಪಿದೈ ದೇಶಗಳು ಕೂಡ ಇಂಚಿನ ಮಂದು ತಿಕ್ಕುಜಿ ಅದು ಒಂಜಿ ಚರ್ಮ ರೋಗಗಳೇ ಬರ್ತದೆ. ನನ್ನ ಮಡ್ಡು ಬಾತ್ ಹೊಸದು ನಾ ಮಡ್ಡು ಬಾತ್ ಬಂದ ಚರ್ಮ ರೋಗ ಬರ್ತದೆ. ನಮ್ಮ ಕ್ಷೇತ್ರದ ಮಡ್ಡು ಬಾತ್ ಇಜ್ಜಿ ನಮ್ಮನೆ ಮಡ್ಡಡೆ ಉಟ್ಕೊಂಡು నేను ముందు కొనక పన్నొందు ఐదు ఒట్టుకు దాని ఎక్కడొంచి పండే ఇక్కడ పాత్రనాక పంಡೆ ಆಟಿದೊಂದು ರೇಸ್ ಮಾಡ್ಕೊಡು ಖಂಡಿತ ಇಲ್ಲ ನಮ್ಮ ಮತ್ತೊಂದು ಹೋಗಿ ನಮ್ಮ ಮಾತೆರೆಗಳ ಮಾದರಿ ಆಪಣಂಚಿನ ಕೆಲಸ ಮಾಡ್ಕೋಕಪ್ಪನೊಂದು ಮಾತೆರೆ ಇಲ್ಲಿ ಗೊಬ್ಬಿನ ಹಕ್ಲೆಗೆ ಅದನ್ನ ನಿಂತೊಂದು ತೂಯಿನ ಹಕ್ಲೆಗಳ ದೇವರನ್ನ ಸಂಪೂರ್ಣ ಪೂರ್ಣ ಅನುಗ್ರಹ ತಿಕ್ಕಾಡು ಅನ್ನೊಂದು ಮಾತೆರೆಗಳ ಶುಭ ಆಶೀರ್ವಾದ ಕೊಡದು ಆರೋಗ್ಯ ಭಾಗ್ಯಗಳು ಮಾತಾಡ್ತಾರೆ ದುಮ್ಮದಕ್ಕೆ ಹೌದಾಲ ಒಂದು ಇಚ್ಛಾನೆ ಅಣ್ಣ ಅಕ್ಕಳು ಸಂತೋಷ ಇಡ್ತೇವೆ ಅವೇ ನಮ್ಮ ಅಕ್ಕಳ ದುಮ್ಮದ ಕಷ್ಟದ ಜೀವನ ನಮ್ಮ ಇಡೀ ಈ ಒಂದು ನಮ್ಮ ಸಂತೋಷದ ಮನೋರಂಜನೆ ಸಲುಡು ಅವೆಲ್ಲ ನೆನೆತೋಡು ಅಕ್ಕಡೆ ನಮ್ಮ ಅಜ್ಜರ ಆಗ್ಬಿಡು ಪಿಜ್ಜರ ಆಗ್ಬಿಡ್ರಿ ಅಜ್ಜಿ ಆಗ್ಬಿಡು ಪಿಜ್ಜಿ ಆಗ್ಬಿಡು ಮಕ್ಕಳ ಮಾತ್ರ ನಮ್ಮ ನೆಂತರ ಈ ಕಾರ್ಯಕ್ರಮ ಅರ್ಥಪೂರ್ಣ ಆಗ್ಬಿಡು ಅಂಚಾದ ಮಾತ್ರೆಗಳ ಆ ಉಳ್ಳಾಟ ರಸುಲ ಉಡಲಾತ ಇಂಚಿನ ಎಡೆ ಕಾರ್ಯಕ್ರಮವನ್ನು ಅಂತಂದು ಆ ಅಪ್ಪನ ಸನ್ನಿಧಿ ಇದ್ರ ಮಾತೆಲ್ಲ ಒಟ್ಟಿಗೆ ಸೇರಿದೆ ಒಂಜಪ್ಪನ ಜೋಕಲ್ಲಕ್ಕ ಮಾತೆಲ್ಲ ಒಟ್ಟಾದ ಇಂಚಿನ ಅನೇಕ ಕಾರ್ಯಕ್ರಮ ದುಮ್ಮೂರ ನಿಖಿಲ ನಡಪಾಲೆ ಬಂಡನ್ನು ಮಳೆಯ ತುಂತುರು ಹನಿಗೆ ನಾವೆಲ್ಲ ದೇವರಿಗೆ ವರುಣ ದೇವರಿಗೆ ನಮಸ್ಕಾರ.
ಕಾರ್ಯಕ್ರಮದ ರೂಪರೇಜಿಸಿದ ಕಾರ್ಯಕಾರಿ ಸಮಿತಿಗೆ ಬೆದ್ರಾ ತಾಲೂಕು ಇರುವೈಲ್ದ ದಿಡ್ದ ಧರ್ಮರ ಸುಳ್ಳಾಯ ಕೊಡಮಣಿತಾಯ ದೈವಸ್ಥಾನದ ಬಾಕಿಮಾರ್ ಕಂಡುಡು ಕುಪ್ಪೆ ಪದವು ಕಾವೇರಿ ಆಂಗ್ಲ ಮಾಧ್ಯಮ ಶಾಲೆದ 180 ಜೋಕುಲು ನೇಜು ನಡೆದು ಬೆನ್ನಿದ ಬಗೆಟ್ ಪಾಠ ಕಲ್ತೆರು. ತುಳುನಾಡದ ಸಂಪ್ರದಾಯದ ಬೆನ್ನಿ ಸಾಗುಳಿಗ ಜನ ತಿಕ್ಕಂದೆ ಬೊಕ್ಕ ಖರ್ಚುಲ ಹೆಚ್ಚಾಪುಡು ಪನ್ಪುನ ತಿಟ್ಟಿಡ್ ಬೆನ್ನಿ ಮಲ್ಪನಕ್ಲು ಕಮ್ಮಿ ಆವಂದುಲ್ಲೇರು ಕಂಡ ಪಡಿಲು ಬೂರೊಂದುಂಡು ಇಂಚಿನ ಪೊರ್ತುಡು ಶಾಲಾ ಜೋಕ್ಲಿನ ಕಾಲೇಜ್ ಕಲ್ಪುನಕ್ಲಿನ ಕಂಡಗು ಜಪುಡಾದ ಬೆನ್ನಿ ಸಾಗುಳಿ ಬಗೆಟ್ ಮಾಹಿತಿ ಕೊರ್ಪುನ ಕಾರ್ಯ ನಡತೊಂದುಂಡು. ಬೆದ್ರಾ ತಾಲೂಕು ಇರುವೈಲ್ದ ದಿಡ್ದ್ ಧರ್ಮರಸು ಉಳ್ಳಾಯ ಕೊಡಮಣಿತಾಯ ದೈವಸ್ಥಾನದ ಬಾಕಿಮಾರ್ ಕಂಡುಡು ಕುಪ್ಪೆ ಪದವು ಕಾವೇರಿ ಆಂಗ್ಲ ಮಾಧ್ಯಮ ಶಾಲೆದ 180 ಜೋಕುಲು ನೇಜು ನಡೆದು ಬೆನ್ನಿದ ಬಗೆಟ್ ಪಾಠ ಕಲ್ತೇರು. ಇರುವೈಲ್ ಗ್ರಾಮ ಪಂಚಾಯತ್ ದುಂಬದ ಗುರ್ಕಾರಿರು ವಲೇರಿಯನ್ ಕುಟೀನೋ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಬೆನ್ನಿದಾರು ಪ್ರಸಾದ್ ಶೆಟ್ಟಿ ಮಲ್ಲ ಬೆನ್ನಿರಾದ ಪಾತೆರ್ದು ಜೋಕುಲು ಶಾಲೆ ಪಾಠದ ಒಟ್ಟುಗು ಬೆನ್ನಿದ ಮಹತ್ವ ತೆರೆಯನೋಡು ಅಕುಲ್ಲ ಅಂದಿಟ್ಟು ಸೇರೊಂದು ನನದ ಆಲ್ಮಗು ಬೆನ್ನಿ ವರಿಪಾದ ಬುಳಿಪಾವುಡಾತನಂದು ಪಂಡೇರು. ಕಂಡದ ನೀ ಪ್ರಭಾಕರ್ ಪನ್ಪುನರ್ ಪಾತೆರ್ದು ಕೆಸರು ಕಂಡದ ಕೆಲಸಡು ಜೋಕುಲು ಸೇರುಂಡ ಆರೋಗ್ಯಗೆ ಎಡ್ಡೆ ಬಜಿ ಮೊಬೈಲ್ ಗುಬ್ಬುಲಿಗೆ ಮಾತ್ರ ಒಪ್ಪಂದೆ ಜೋಕ್ಲಿಗೆ ಬೆನ್ನಿದ ಪಾಠ ಅಗತ್ಯ ಅಂದು ಪಂಡೇರು. ಜೋಕುಲು ಬೆನ್ನಿದ ಬಗೆಟು ಉಮೇದು ಬುಳೆಪೌಂಡು ಪನ್ಪುನ ಉದ್ದೇಶುಡು ಶಾಲೆದ ಪೋಷಕರಾಯನ ದಿಡ್ದ್ ಇಲ್ಲದ ಪ್ರಭಾಕರ್ ದತ್ತದ ಅದ ಮಲ್ತಿನ ಅರೆನ ಕಂಡುಡು ಜೋಕುಲು ನೇಜಿ ನಡಿಯರೆ ಕಲ್ಪನ ಅವಕಾಶ ಮಲ್ತು ಕೊರಿಯರು. ಜೋಕುಲು ಕಂಡೋಗು ಜತ್ತದ ಹಿರಿಯರು ನೇಜಿ ನಡೆದು ತೋಜಾಯಿನಂಚ ಅಕುಲ್ಲ ನೇಜಿ ನಡೆದು ಖುಷಿ ಪಟ್ಟೊಂಡಿರು. ನೇಜಿ ನಡುಪುನ ಪೊರ್ತುಡು ಹಿರಿಯರಾಯನ ಯಮುನಾ ಮಜ್ಜಿಗುರಿ ಪಾರ್ದನ ಪಂಡದ ಕೊರ್ನಗ ಶಾಲೆ ಜೋಕುಲು ಓಬೇಲೆಗೂ ಸೊರ ಕೊರಿಯರು. ಕೆಸರು ಕಂಡುಡು ಜೋಕ್ಲೆಗೆ ಬೇತೆ ಬೇತೆ ಗೊಬ್ಬಲಿನ ಪಂತಲ ನಡಪಾಯರು. ಧರ್ಮಣ್ಣ ಪೂಜಾರಿ ಕುಕ್ಕಿಮಾರ್ ಲಕ್ಷ್ಮಣ ಮಜ್ಜಿಗುರಿ ಈ ಪೊರ್ತೊಡಿತ್ತೇರು. ರೈತರನ ಪರವಾದ ಪಾಕ ಬೇಡಿಕೆಯಲ್ಲಿ ನಡಪಾದ ಕೊರಿಯರೆ ಪ್ರಧಾನಿ ಮೋದಿರೆಗ್ ಬರೋ ಕಲ್ಪನ ಜೋಕುಲು ಭಿನ್ನಾಯ್ತೊಂಡಿರೋ. ನಾನು ಇವತ್ತು ಇರುವೈಲು ಗದ್ದೆಯಲ್ಲಿ ಇದ್ದೇನೆ. ನನಗೆ ಇಲ್ಲಿ ಗದ್ದೆಯಲ್ಲಿ ಬಂತು ತುಂಬ ಖುಷಿಯಾಯಿತು. ನಾನು ಮತ್ತು ನನ್ನ ಗೆಳೆಯರು ನಾಟಿ ಮಾಡಿದೆವು. ನಾನು ಫಸ್ಟ್ ಟೈಮ್ ಗದ್ದೆಯಲ್ಲಿ ಇಳಿದಿದ್ದೇನೆ. ನನಗೆ ತುಂಬ ಸಂತೋಷವಾಯಿತು. ಇವತ್ತು ನಾವು ಮುಖ್ಯ ಶಿಕ್ಷಕರೊಂದಿಗೆ ಇರುವೈಲಿಗೆ ಬಂದು ನೇಜಿ ನೆಡುತ್ತಿದ್ದೇವೆ. ರೈತರು ನಮ್ಮ ಬೆನ್ನೆಲುಬು. ಅವರು ಎಷ್ಟು ಕಷ್ಟ ಮಾಡಿ ನಾಟಿಯನ್ನು ಮಾಡಿ ಆದ ನಂತರ ಬಿತ್ತಿ ಮತ್ತು ನಮಗೆ ಅನ್ನವನ್ನು ಕೊಡುತ್ತಾರೆ. ಅವರಿಲ್ಲದಿದ್ದರೆ ನಾವು ಇರಲು ಸಾಧ್ಯವಿಲ್ಲ. ಇವತ್ತು ನಾವು ಸೇರಿ ನೇಜಿ ನಟ್ಟು ತುಂಬ ಚೆಂದ ಆಯಿತು ನಮಗೆ. ಮತ್ತು ಒಂದೊಂದೇ ಅವರು ಅಜ್ಜಿ ಎಲ್ಲ ಒಂದು ಹಾಡಲ್ಲಿ ಹೇಳ್ತಿದ್ರು, ತುಂಬ ಖುಷಿಯಾಯಿತು. ನಾನು ಇವತ್ತು ನನ್ನ ಶಾಲೆಯಿಂದ 180 ಮಕ್ಕಳು ಹಾಗೂ 10 ಟೀಚರ್ಸ್ಗಳನ್ನು ಕರ್ಕೊಂಡು ಇಲ್ಲಿ ಇರುವೈಲ್ ಪರಿಸರಕ್ಕೆ ಬಂದಿದ್ದೇನೆ. ಮೇನ್ ಏನಂತ ಹೇಳಿದರೆ ನಮ್ಮ ಮಕ್ಕಳಿಗೆ ಹೇಗೆ ನೇಜಿ ನೀಡುವುದು, ಭತ್ತ ಅಂದರೆ ಏನು, ವ್ಯವಸಾಯದ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಕೊಡುವುದಕ್ಕೋಸ್ಕರ ನಾನು ಅವರಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ನಮ್ಮ ಮಕ್ಕಳಿಗೆ 6, 7, 8, 9, 10ನೇ ತರಗತಿಯ ಮಕ್ಕಳಿಗೆ ಇದು ಸಬ್ಜೆಕ್ಟ್, ಸೈನ್ಸಲ್ಲಿ ಇದು ಟಾಪಿಕ್ ಇದೆ. ಅದಕ್ಕೋಸ್ಕರ ಅವರಿಗೆ ಈಸಿ ಆಗಲಿ ಅಂತ ಹೇಳಿ 4 ಗೋಡೆಯ ನಡುವಲ್ಲಿ ನಾವು ಕೂತ್ಕೊಂಡು ಪಾಠ ಮಾಡಿದರೆ ಅವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ಪ್ರಾಕ್ಟಿಕಲ್ ಆಗಿ ಅವರಿಗೆ ತಿಳಿಸಿ ಹೇಳಿದ್ದೇವೆ. ಇದಕ್ಕೆ ನಮಗೆ ಈ ನಮ್ಮ ಪೋಷಕರಾದ ಪ್ರಭಾಕರ್ ಅವರು ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು
ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ಮಕ್ಕಳಿಗೆ ಕೆಲವು ಸ್ಪೋರ್ಟ್ಸ್ಗಳನ್ನು ಹಗ್ಗ ಜಗ್ಗಾಟ, 100 ಮೀಟರ್ ರೇಸ್ ನಾವು ನಡೆಸಿಕೊಟ್ಟಿದ್ದೇವೆ. ಹಾಗೂ ವಿವಿಧ ನೃತ್ಯಗಳ ಮುಖಾಂತರ ನಮ್ಮ ಮಕ್ಕಳು ಇವತ್ತಿನ ಈ ದಿನವನ್ನು ಆನಂದಿಸಿದ್ದಾರೆ. ಗುಜ್ಜಾಡಿ ನರಸಿಂಹ ನಾಯಕ್ ಅವರ ನೆನಪುಗಳು ಬೂಕು ಜುಲೈ 25 ಕಾಂಡೆ 10 ಒಡಿಪುದ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸ್ಮಾರಕ ಸಭಾಭವನಡು ಉಡುಗಡೆ ಆಯರುಂಡೊಂದು ಒಡಿಪು ನಗರಸಭೆತ ದುಂಬದ ಗುರುಕಾರ್ಯರು ಗುಜ್ಜಾಡಿ ಪ್ರಭಾಕರ್ ನಾಯಕ್ ತೆರಿಪಾದರು. ಒಡಿಪು ನಗರಸಭೆತ ದುಂಬದ ಗುರ್ಕಾರ್ಯರು ಗುಜ್ಜಾಡಿ ಪ್ರಭಾಕರ್ ನಾಯಕ್ ಸುದ್ದಿಕುಟ್ಟುಡು ಪಾತಿರ್ದು ಗುಜ್ಜಾಡಿ ಸ್ವರ್ಣ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ದ ತಾಪಕೇರು ಗುಜ್ಜಾಡಿ ನರಸಿಂಹ ನಾಯಕರ್ನ ಜನ್ಮ ಶತಮಾನೋತ್ಸವ ವರ್ಷದ ಲೆಕ್ಕೊಡು ಗುಜ್ಜಾಡಿ ನರಸಿಂಹ ನಾಯಕ್ ಅವರ ನೆನಪುಗಳು ಬೂಕು ಜುಲೈ 25 ಕಾಂಡೆ 10 ಒಡಿಪದ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸ್ಮಾರಕ ಸಭಾಭವನಡು ಬಿಡುಗಡೆ ಆಯರ ಉಂಡು ಅಂತ ಪಂಡೇರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಬೂಕು ಬಿಡುಗಡೆ ಮಲ್ಪೇರು. ಲೆಕ್ಕ ಪರಿಶೋಧಕರು ಕೆ ಉಲ್ಲಾಸ್ ಕಾಮತ್, ವಿಶ್ವ ಹಿಂದೂ ಪರಿಷತ್ ನಾಯಕರು MN ನಾಗರಾಜ್ ಬೊಕ್ಕ AOJ ಮುಖ್ಯ ಸಂಪಾದಕರು ಸುಮೇಶ್ ವಾಧೇರ ಮಲ್ಲ ಪಿನ್ನೆರಾದುಪ್ಪೇರೆಂದು ಪಂಡೇರು. ಉದಯವಾಣಿದ ದುಂಬುದ ಒತ್ತು ಸಂಪಾದಕರು ಸತೀಶ್ ಮಲ್ಯ ನರಸಿಂಹ ನಾಯಕರನ್ನ ಒಟ್ಟುಗು ನಡಪಾಯಿನ ಇಡೀ ಸಂದರ್ಶನಲಿನ ಆಧಾರಡು ಆತ್ಮಕಥನ ರೂಪೋಡು ಈ ಬೂಕು ಸಂಪೊಲಿತದನಂದು ಪ್ರಭಾಕರ್ ನಾಯಕ್ ಪಂಡೇರು. ಸ್ವರ್ಣ ಜ್ಯುವೆಲರ್ಸ್ ರಮಾದಾಸ್ ನಾಯಕ್, ರಘುವೀರ್ ನಾಯಕ್, ದೀಪಕ್ ಬೊಕ್ಕ ಅಭಯ್ ಸುದ್ದಿ ಕುಟ್ಟೊಡಿತ್ತೇರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಭಾರತೀಯ ಜನಸಂಘ ಅಥವಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿವಿಧ ಕ್ಷೇತ್ರಗಳಲ್ಲಿ ಅವರೇನು ಕೆಲಸ ಮಾಡಿದ್ರು ಆ ಎಲ್ಲ ಮಾಹಿತಿಗಳನ್ನು ಸಂಪಾದಿಸಿ ಒಂದು ಟೇಬಲ್ ಬುಕ್ ಅದನ್ನು ಮಾಡಿದೆ. ಅದರ ಬಿಡುಗಡೆಯ ಸಮಾರಂಭ ನಾಡ್ದು 22ನೇ ತಾರೀಕು 25ನೇ ತಾರೀಕು ಶನಿವಾರ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಭವನದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ಬಿಡುಗಡೆಗೋಸ್ಕರ, ಪುಸ್ತಕದ ಬಿಡುಗಡೆಗೋಸ್ಕರ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ್ಕಾರ್ಯವಾಹ ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಉಡುಪಿಗೆ ಬರ್ತಾ ಇದ್ದಾರೆ. ಅವರು ನಂಬರ್ 2 ಈಗ ಸಂಘದ ಹೈರಾರ್ಕಿಯಲ್ಲಿ ಸರ್ಸಂಘ ಚಾಲಕ ಮೋಹನ್ ಭಾಗವತರನ್ನು ಬಿಟ್ಟರೆ ನೆಕ್ಸ್ಟ್ ಇರುವುದು ಸರ್ಕಾರ್ಯವಾಹಕರು. ತಂದೆಯವರ ಬಗ್ಗೆ ಮೋಹನ ಭಾಗವತರಾದಿಯಾಗಿ ಸಂಘದ ಈಗಿನ ಎಲ್ಲ ಅಧಿಕಾರಿಗಳಿಗೂ ಕೂಡ ವಿಶೇಷವಾಗಿರತಕ್ಕಂತಹ ಪರಿಚಯ ಇತ್ತು. ಅನೇಕರು ಕೆಲಸ ಮಾಡಿದವರ ಜೊತೆಗೆ. ಹಾಗಾಗಿ ತಂದೆಯವರ ಬಗೆಗಿನ ಪುಸ್ತಕ ಅಂತ ಹೇಳಿದಾಗ ಸಂಘದ ಕಡೆಯಿಂದ ಪೂರ್ಣ ಅದಕ್ಕೆ ಸಮರ್ಥನೆ ನಮಗೆ ಸಿಕ್ಕಿದೆ. ಬ್ಯಾಂಕ್ ಆಫ್ ಬರೋಡಾ ಭವಂತಿ ಸ್ಟ್ರೀಟ್ ಶಾಖೆಡು 111ನೇ ತಾಪಕಿರಣ ದಿನಾಚರಣೆ ಇಂಚಿಪ್ಪ ನಡೆತಂಡು. ಈ ಪೊರ್ತುಡು ಹಿರಿಯರಾಯಿನ ಶ್ರೀ ವಿಠಲ್ ಕಿಣಿ ಅಂಚನೆ ಶ್ರೀ ಸುರೇಂದ್ರ ರಾವ್ ಮೊಕ್ಲಿಗೂ ತಮ್ಮನದ ಮಾನಾದಿಗೆ ನಡೆತಂಡು. ಕುಡ್ಲದ ಗ್ರಾಹಕರನ್ನ ಬಾರಿ ಮೋಕಿದ ಶಾಖೆಲಿಡುಂಜೈನ ಬ್ಯಾಂಕ್ ಆಫ್ ಬರೋಡಾ ಭವಂತಿ ಸ್ಟ್ರೀಟ್ ಜುಲೈ 111ನೇ ಸ್ಥಾಪಕಿರಣ ದಿನಾಚರಣೆ ಆಚರಣೆ ಮಲ್ತಿರು. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಶ್ರೀ ಮಟ್ನಾರ್ ವಿಠಲ ಕಿಣಿ ಮೇರು ತುಡರ್ ಅರ್ಲಾದ್ ಲೇಸಗ್ ಚಾಲನೆ ಕೊರಿಯರು. ಶಾಖೆದ ಸೀನಿಯರ್ ಮ್ಯಾನೇಜರ್ ಶ್ರೀ ತರುಣ್ ಶೇಟ್ ಗ್ರಾಹಕರೇನು ಎದ್ಕೊಂಡರು. ಅಂಚನೆ ಶಾಖೆದ ಬಾರಿ ಎಡ್ಡೆಡ್ ಬುಳೆದು ಬತ್ತಿನ ರೀತಿಗೆ ಅಭಿನಂದನೆಯನ್ನು ಸಂದಾಯ್ತ ಮಲ್ತೇರು. ಗ್ರಾಹಕರನ ಪರವಾದ ಶ್ರೀ ಎಸ್ ಸುರೇಂದ್ರ ರಾವ್ ಶುಭಮಂಗಳ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪನು ಬಯಕದ ಸಿಬ್ಬಂದಿಲಿನ ಆ ತೆಲಿಕೆ ಮೌನದ ಸೇವೆನ ಬಾರಿ ಪುರ್ಲುಡು ಪುಗಾರಿಯರು. ಶ್ರೀ ಯೋಗೀಶ್ ರಾವ್ ಶ್ರೀ ವಿದ್ಯಾ ಜ್ಯುವೆಲರಿ, ಅಮುಷಾ ನಾಯಕ್, ರಾಜೇಶ್ ದಬ್ಬಾಲಿಯಾ ಶ್ರೀಕೃಷ್ಣ ಟ್ರೇಡಿಂಗ್, ಜಯದೇವ ಪಟೇಲ್ ಗುಜರಾತಿ ಹೋಟೆಲ್, ಕುಮಾರ್ ಶೇಟ್, ಹರ್ಷ ಶೇಟ್, ಗಿರೀಶ್ ಶೇಟ್, RJ ಜ್ಯುವೆಲರ್ಸ್ ಅಂಚನೆ ಸ್ಕೂಲ್ ಬುಕ್ ಕಂಪನಿ ಬುಕ್ಕ ಅಲ್ತ ಸಿಬ್ಬಂದಿಲು ಕಾರ್ಯಕ್ರಮಕ್ಕೂ ಎಡ್ಡೆಪ್ಪನು ಬಯಕೇರು. ಸೀನಿಯರ್ ಮ್ಯಾನೇಜರ್ MSME ಕೆ ಲಿನೋಜ್ ಬೊಕ್ಕ ಶಾಖಾ ಮ್ಯಾನೇಜರ್ ವಿಘ್ನೇಶ್ ಶೆಣೈ ಗ್ರಾಹಕರ್ನ ಬೊಕ್ಕ ಸಿಬ್ಬಂದಿಲಿನ ಅನ್ಯೋನ್ಯತೆದ ಬಗ್ಗೆ ವಿವರಣೆ ಕೊರಿಯರು. ಈ ಪೊರ್ತುಡು ಹಿರಿಯ ನಾಗರಿಕರಾಯಿನ ಶ್ರೀ ವಿಠಲ ಕಿಣಿ ಬೊಕ್ಕ ಶ್ರೀ ಸುರೇಂದ್ರ ರಾವ್ ಅಧ್ಯಕ್ಷರು ಶ್ರೀ ಮಹಾಗಣಪತಿ ದೇವಸ್ಥಾನ ಉರ್ವ ಮೊಕ್ಲಿಗೂ ತಮ್ಮನದ ಮಾನಾದಿಗೆ ನಡೆತಂಡ. ಬ್ಯಾಂಕ್ದ ಸಿಬ್ಬಂದಿಲಾಯಿನ ಪೂನಂ, ಅತುಲ್ಯ, ನಿತಿನ್, ವೀರೇಶ್ ಮೊಕಲು ಪಾಲ್ಪಡೆದಿದ್ದರು. ಜಯಲಕ್ಷ್ಮಿ ಮೇರು ಸುಲ್ಮಿನ್ ಸಂದಾಯರು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲಿತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸುಲ್ಮಿಲ್.